Hare
Kita berdoa, kalau tidak
ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲ
ನಿನ್ನ ನಾಮವ ಕಡಿ
ಗುಂಪುಗಳ ಒಕ್ಕೂಟ ನೇತೃತ್ವದಲ್ಲಿ ನಡೆಬರುತ್ತಿನ ವೃತ್ತ 1ನೇ ವರ್ಷದ ಸಾಮೂಹಿಕ ದುರ್ಗಾ ಪೂಜೆ ನಿರ್ವಹಿಸಿನ ಮಾತಾ ಬಾಂಧವರಿಂದ ಆತ್ಮೀಯವಾದ ಸ್ವಾಗತ ತಂದು ಇತ್ತೆ ಈ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದಿರುವುದು. ಅದಕ್ಕೆ ನಮ್ಮೊಟ್ಟಿಗೆ ಕೆಲವು ಅತಿಥಿಗಳು ಕುಲೊಂದಿದೆ. ಹಾಗೆ ವೇದಿಕೆಗೆ ಸಿರಿ ಮಹಿಳಾ ಉಳಿತಾಯ ಗುಂಪಿನ ಮಾತಾ ಸದಸ್ಯರಿಂದ ವೇದಿಕೆಯಲ್ಲಿ ತೆಗೆದುಕೊಳ್ಳುವುದಕ್ಕೆ ಬಂದಿದೆ. ಸುಮಗಾರು ಇನ್ನಿತ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಿಸಿರುತ್ತಾರೆ. ಉಳ್ಳಾಲ ಬಂಟೆ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಚೌಟಾಕಂಜಲ್, ಅಂಚನೆ ಪಟ್ಟಣ ಸಂಘ ಕಪ್ಪಿನಮೂಲದ ಅಧ್ಯಕ್ಷರಾದ ಜೆ ಸತ್ಯಪ್ರಸಾದ್ ಶೆಟ್ಟಿ, ಅಂಚನೆ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀ ರವಿಶಂಕರ್ ಸೋಮೇಶ್ವರ, ಎಂಎಸ್ ಮಹಿಳಾ ಸಂವಾದ ಸಹಕಾರ ಸಂಘದ ಶ್ರೀಮತಿ ಶಾಲಿನಿ ಶೆಟ್ಟಿ, ಅಂಚನೆ ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತೊಕ್ಕೋಟು ಇನ್ನಿತ ಶಾಖಾ ವ್ಯವಸ್ಥಾಪಕರಾಗಿ ಹೆಚ್ಚಿನ ಶ್ರೀಮತಿ ಅರುಣಾರೈ ವೇದಿಕೆ ಹೊರಡುತ್ತಿದೆ. ಅಂಚನೆ ಪಟ್ಟಣ ಸಂಘ ಉಳ್ಳಾಲ ವಲಯದ ಪ್ರಧಾನ ಕಾರ್ಯದರ್ಶಿ ಆಯ್ನೆಂಚಿನ ಗೋಪಾಲಕೃಷ್ಣ ಮೇಲಂಡ್ರೆ, ಅಂಚನೆ ಕೋಶಾಧಿಕಾರಿ ಆಯ್ನೆಂಚಿನ ಜಗದೀಶ್ ಸುಲಾಯಿ ವೇದಿಕೆ ಹೊರಡುವುದಕ್ಕೆ ಬಂದಿದೆ. ಅಂಚನೆ ಸಿರಿ ಮಹಿಳಾ ಉಳಿತಾಯ ಗುಂಪುದ ಒಕ್ಕೂಟದ ಅಧ್ಯಕ್ಷರಾಯನ ಗೀತಾ ಶೆಟ್ಟಿ, ನಿರ್ದೇಶಕರಾಯನ ಮಲ್ಲಿಕಾ ಭಂಡಾರಿ, ಶಾರದಾ ಶೆಟ್ಟಿ, ಶ್ರೀಮತಿ ಸುಜಾತ ಶೆಟ್ಟಿ, ಕಾರ್ಯದರ್ಶಿಯಾಯನ ಶ್ರೀಮತಿ ನಿಶಾ ಎನ್ ಶೆಟ್ಟಿ, ಅಂಚೆ ವೇದಿಕೆ ಹೊರಡು ಪಡೆದಕ್ಕೆ ಬಂದಿಲ್ಲ. ಒಬ್ಬೇ ಕಾರ್ಯಕ್ರಮ ಶುರು ಮಾಡಿದ್ದು ವಿಘ್ನ ನಿವಾರಕ ಗಣಪತಿನ ಸುಗಿಪನ ನಮ್ಮ ನಾಯಕ ಫಲದಾಯಕ ನೀನೇ
ಸ್ವಾಗತ ಮಾಡ್ತಿದ್ರು. ಇಲ್ಲಿ ನಮ್ಮ ಗಾಡಿ ಬರುಗಳು ದುರ್ಗಾ ಪೂಜೆ ನಡಪುವುದಿಲ್ಲ. ಆ ದುರ್ಗಾದೇವಿ ನಮಗೆ ಮಾತಿರಲಿಲ್ಲ, ಸಕಲ ಸುಖ ಶಾಂತಿ ಸೌಭಾಗ್ಯ ಬರಡುವಂತೆ ಆ ದೇವಿಯ ಪ್ರಾರ್ಥನೆ ಮಾಡ್ತಂದು ಆ ಪೂಜೆಯನ್ನು ಕಾರ್ಯಕ್ರಮ ನಮ್ಮ ತಿರುಮಲೇಶ ಭಟ್ಟಿರಬೇಕಾದ ಸಂಘಟನೆಗಳು ಮತ್ತೊಂದಿಲ್ಲ ಅದೆಲ್ಲ ಆಶೀರ್ವಾದ ಜೊತೆದುಂಟು ನಾನು ಸುರುಕಾದೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಸರ್ವ ರೀತಿಯ ಸಕಲ ಒಂದು ರೀತಿಯ ನಂಗೆ ಬೆನ್ನೆಲುಬಾಗಿದ್ದಿದೆ, ನಮ್ಮೊಟ್ಟಿಗೆ ಇದ್ದಿದೆ. ನಮ್ಮ ಮಾತಾ ಕಾರ್ಯಕ್ರಮಗಳ ಬರುವುದಕ್ಕ ಸಪೋರ್ಟ್ ಮಾಡ್ಕೊಂಡು ಇತ್ತಿನ ನಮ್ಮ ಉಳ್ಳಾಲ ವಲಯದ ಅಧ್ಯಕ್ಷರಾಯನ ಸುರೇಶ್ ಚೌಟ ಕತ್ಯಮ್ಮ ಜಿಲ್ಲೆ ಮೇರೆಗೆ ನಾನು ನಮ್ಮ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದು. ಶ್ರೀಯುತ ಸುರೇಶ್ ಚೌಟರಿಗೆ ವಲಯದ ಮಾಜಿ ಅಧ್ಯಕ್ಷರಾಯನ ಜಯರಾಮ್ ಶಾಂತ ಮೇಲೆ ಬಂದಿದ್ದು ಗೌರವಾರ್ಪಣೆ ಮಾಡಿಕೊಡೋದಕ್ಕೆ ಅನ್ನೋದಿಲ್ಲ. ಕಾರ್ಯಕ್ರಮವು ಕರೆಕ್ಟ್ ಹೋಗೋದು ಬರ್ತಿನ ಜೆ ಸತ್ಯಪ್ರಸಾದ್ ಶೆಟ್ಟಿ ಅಧ್ಯಕ್ಷರೇ ತೆಪ್ಪನಮಗರ ಬಂಟರ ವಲಯ ಮಂಗಳೂರು ಮೇರೆಗೆ ನಮ್ಮ ಮಾತಿನ ಪರವಾದ ಉಡಲಿನಿಂದಿನ ಸ್ವಾಗತವನ್ನು ಬಯಸುವುದಿಲ್ಲ. ಶ್ರೀಯುತ ಸತ್ಯಪ್ರಸಾದ್ ಶೆಟ್ಟಿ ಮೇಲಿನ ಅಶೋಕ್ ರೈ ಮಂಡ್ಯ ಬಂದು ಗೌರವಾರ್ಪಣೆ ಕೊಡೋದಕ್ಕೆ ಅನ್ನೋದಿಲ್ಲ. ನಮ್ಮ ಪಿನ್ನೇರು ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು ಸೋಮೇಶ್ವರ ಪ್ರಸಾದ ಮೇಲೆ ನಮ್ಮ ಕರೆಗೆ ಹೋಗೋದು ನಮ್ಮೊಟ್ಟಿಗೆ ಇದ್ದ ಈ ಸಭೆ ಕೊಡ್ಲೇರು ಅವರಿಗೆ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿಲ್ಲ. ಶ್ರೀಯುತ ರಮೇಶ್ ರೈ ಮೇರೆಗೆ ಬಂಟರ ಸಂಘ ಉಳ್ಳಾಲ ವಲಯದ ಜೊತೆ ಕಾರ್ಯದರ್ಶಿಯಾದ ರಮೇಶ್ ರೈ ಪಟ್ಟೋಲಿ ಮೇಲೆ ಬಂದು ಮಾನವಿಗೆ ಮಾಡಿಕೊಡೋದಕ್ಕೆ ಅನ್ನೋದಿಲ್ಲ. ಅಂಚೆನೆ ಈ ದೀಪಾವಳಿ ಹಬ್ಬದ ಈ ಒಂದು ಸುಸಂದರ್ಭಗಳು ಮಾತೆಲ್ಲ ತುಂಬ ಬಿಜಿ ಇರಲೇರು. ಅಂಚಿನ ಒಂದು ಸಂದರ್ಭಗಳ ನಮ್ಮ ಶ್ರೀಮತಿ ಶಾಲಿನಿ ಶೆಟ್ಟಿ ರಿಟೈರ್ಡ್ ಬ್ಯಾಂಕರ್ DGM ಪ್ರೆಸಿಡೆಂಟ್ ABMS ಮಹಿಳಾ ಸೌಹಾರ್ದ ಸಹಕಾರಿ ಸಂಘ ಮೇಲ್ಮಾರಿ ಹಿಂದೆ ಕೆಲಸದ ನಡುವೆ ನಮ್ಮ ಒಂದು ಕರೆಗೆ ಹೋಗ್ಬಾರ್ದು ಇಲ್ಲಿ ನಮ್ಮೊಟ್ಟಿಗೆ ಒಳ್ಳೆಯರು ನಮ್ಮನ್ನು ಪೂರ ಸಪೋರ್ಟ್ ಮಾಡ್ತಾರೆ ಒಳ್ಳೆಯರು ಅರೆಲ್ಲ ನಮ್ಮ ಮಾತನ್ನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಶ್ರೀಮತಿ ಶಾಲಿನಿ ಶೆಟ್ಟಿ ಮೇರೆಗೆ ಸಿರಿ ಮಹಿಳಾ ಉಳಿತಾಯ ಗುಂಪದ ಅಧ್ಯಕ್ಷರಾದ ಗೀತಾ ಆರ್ ಶೆಟ್ಟಿ ಮಾನವಿಗೆ ಮಾಡಿಕೊಡೋದಕ್ಕೆ ಅನ್ನೋದಿಲ್ಲ. ಅಂಚೆನೆ ನಮ್ಮ ಉಡಂದಿ ಬಿನ್ನೇರು ಶ್ರೀಮತಿ ಅರುಣಾ ರೈ ಮ್ಯಾನೇಜರ್ ಕ್ರಿಕೆಟ್ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತೊಂದೊಟ್ಟು ಮೇಲೆಲ್ಲ ನಮ್ಮ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತ ಮಾಡ್ಕೊಂಡಿಲ್ಲ. ಶ್ರೀಮತಿ ಅರುಣಾ ಆರ್ ರೈ ಮೇಲಿನ ವಲಯದ ಉಪಾಧ್ಯಕ್ಷರಾದ ಗೀತಾ ಎಸ್ ಶೆಟ್ಟಿ ಬಂದು ಗೌರವಾರ್ಪಣೆ ಮಾಡಿಕೊಡೋದಕ್ಕೆ ಅನ್ನೋದಿಲ್ಲ. ಅಂಚೆನೆ ನಮ್ಮೊಟ್ಟಿಗೆಲ್ಲರು ನಮ್ಮ ರಾಯನ ದಿವ್ಯ ಸತೀಶ್ ಶೆಟ್ಟಿ ಕೋಟೆಗಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಅವರಿಗೆ ನಮ್ಮ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿಲ್ಲ. ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಮೇಲಿನ ಅರುಂಧತಿ ಶೆಟ್ಟಿ ಬಂದು ಮಾನವಿಗೆ ಮಾಡಿಕೊಡೋದಕ್ಕೆ ಅನ್ನೋದಿಲ್ಲ. ವಲಯದ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಅರುಂಧತಿ ಎಸ್ ಶೆಟ್ಟಿ ಬಂದು ಮಾನವಿಗೆ ಮಾಡಿಕೊಡು. ಬಂಟರ ಸಂಘ ಉಳ್ಳಾಲ ವಲಯದ ನಮ್ಮೊಟ್ಟಿಗೆಲ್ಲರು ಉಳ್ಳಾಲ ವಲಯ ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿಯನ ಗೋಪಾಲಕೃಷ್ಣ ಮೇಲಂಗರು ನಮ್ಮೊಟ್ಟಿಗೆಲ್ಲರು ಅರೆಲ್ಲ ನಮ್ಮ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಶ್ರೀಯುತ ಗೋಪಾಲಕೃಷ್ಣ ಮೇಲಂಟ ಮೇಲಿನ ವಲಯದ ಯುವ ವಿಭಾಗದ ಅಧ್ಯಕ್ಷರಾದ ಸಂತೋಷ್ ಅಡ್ಯಂತ ಇರಬೇಕು ಗೌರವಾರ್ಪಣೆ ಮಾಡಿಕೊಡೋದಕ್ಕೆ ಇರುವುದಿಲ್ಲ. ಅಂಚೆನೆ ನಮ್ಮ ಉಳ್ಳಾಲ ವಲಯದ ಕೋಶಾಧಿಕಾರಿಯನ್ನ ಜಗದೀಶ್ವರಲ್ಲ ನಮ್ಮೊಟ್ಟಿಗೆಲ್ಲರು ಅರೆಲ್ಲ ನಮ್ಮ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಶ್ರೀಯುತ ಜಗದೀಶ್ ಸುಲಾಯ ಮೇಲಿನ ವಲಯದ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರಾದ ರಿತೇಶ್ ಶೆಟ್ಟಿ ಬಂದು ಮಾನವಿಗೆ ಮಾಡಿಕೊಡೋದಕ್ಕೆ ಇರುವುದಿಲ್ಲ. ಈ ಒಂದು ದುರ್ಗಾ ಪೂಜೆದ ರೂವಾರಿ ನಮ್ಮ ಸಿರಿ ಸೊಸೈಟಿ ಗುಂಪುಗಳ ಒಕ್ಕೂಟದ ಅಧ್ಯಕ್ಷರಾಯನ ಗೀತಾ ಆರ್ ಶೆಟ್ಟಿ ನಮ್ಮೊಟ್ಟಿಗೆ ಒಳ್ಳೆಯರು ಅರೆಗೆ ನಮ್ಮ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಶ್ರೀಮತಿ ಗೀತಾ ಆರ್ ಶೆಟ್ಟಿನ ವಲಯದ ಮಾಜಿ ಮಹಿಳಾ ಅಧ್ಯಕ್ಷರಾದ ವೀಣಾ ಶೆಟ್ಟಿ ಸೋಮೇಶ್ವರ ಮೇಲ್ಬಂದು ಮಾನವಿಗೆ ಮಾಡಿಕೊಡೋದಕ್ಕೆ ಇರುವುದಿಲ್ಲ. ಅಂಚನೆ ಕಾರ್ಯದರ್ಶಿಯನ್ನ ನಿಶಾ ಎನ್ ಶೆಟ್ಟಿ ನಮ್ಮ ವೇದಿಕೆಗೊಳ್ಳೆಯರು ಅರೆಲ್ಲ ನಮ್ಮ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಶ್ರೀಮತಿ ನಿಶಾ ಎನ್ ಶೆಟ್ಟಿ ಮೇಲಿನ ಪುಷ್ಪಲತಾ ಶೆಟ್ಟಿ ಮೇಲ್ಬಂದು ಮಾನವಿಗೆ ಮಾಡಿಕೊಂಡು. ನಿರ್ದೇಶಕರೇನ ಸುಜಾತ ಎಸ್ ಶೆಟ್ಟಿ ನಮ್ಮೊಟ್ಟಿಗೆಲ್ಲರು ಅರೆಲ್ಲ ನಮ್ಮ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಶ್ರೀಮತಿ
ಸುಜಾತಾ ಶೆಟ್ಟಿ ಮೇರೆನ ಶ್ರೀಮತಿ ಹೇಮಲತಾ ಶೆಟ್ಟಿ ಅನೇಕಳ ಮೇಲ್ಮುತ್ತದ ಮಾನವಿಗೆ ಮಕ್ಕಳು ಸಿರಿ ಸ್ವಸಹಾಯ ಸಂಘ ಒಕ್ಕೂಟದ ವಿರೋಧಿ ನಿರ್ದೇಶಕರಾದ ಶಾರದಾ ಹೆಚ್ ಶೆಟ್ಟಿ ನಮ್ಮೊಟ್ಟಿಗೆಲ್ಲರು ಅರೆಗಳ ನಮ್ಮ ಮಾಧ್ಯಮ ಪರವಾದ ತುಂಬ ಹೃದಯದ ಸ್ವಾಗತ ಬಯಸುತ್ತೇವೆ. ಶ್ರೀಮತಿ ಶಾರದಾ ಶೆಟ್ಟಿ ಮೇರೆನ ಶ್ರೀಮತಿ ಆಶಲತಾ ಶೆಟ್ಟಿ ಗೋಳ್ಯ ಮೇಲ್ಮುತ್ತದ ಮಾನವಿಗೆ ಮಕ್ಕಳು ಕೇಳುವುದಿಲ್ಲ. ಅಂಚೆನೆ ನಮ್ಮೊಟ್ಟಿಗೆಲ್ಲರು ಸಿರಿ ಸ್ವಸಹಾಯ ಸಂಘದ ಒಕ್ಕೂಟದ ಲೆಕ್ಕಪತ್ರ ನಿಧಿಗೊಂಡಂಚಿನ ಮಾಲತಿ ಎಸ್ ಶೆಟ್ಟಿ, ಶಶಿಕಲಾ ಎ ಶೆಟ್ಟಿ ಮಕ್ಕಳಿಗೆ ನಮ್ಮ ಮಾಧ್ಯಮ ಪರವಾದ ತುಂಬ ಹೃದಯದ ಸ್ವಾಗತ ಬಯಸುತ್ತೇವೆ. ಅಂಚೆನೆ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಚಿತ್ರ ಟಿ ಅಡ್ಡಂತಾಯ, ಯುವ ವಿಭಾಗದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ, ಅಂಚೆನೆ ನಮ್ಮ ಮಾಜಿ ಅಧ್ಯಕ್ಷರು ನಮ್ಮೊಟ್ಟಿಗೆ ಶ್ರೀಮಂತ್ ಜಯರಾಮ್ ಶಾಂತರು, ಅಂಚೆನೆ 14 ಗ್ರಾಮದ ಅಧ್ಯಕ್ಷರು ಸರ್ವ ಸದಸ್ಯರು, ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು, ಅಂಚೆನೆ ನಮ್ಮ ಸಿರಿ ಸ್ವಸಹಾಯ ಸಂಘದ ಸರ್ವ ಸದಸ್ಯರಿಗೆ ನಾನು ತುಂಬ ಹೃದಯದ ಸ್ವಾಗತ ಬಯಸುವುದಿಲ್ಲ. ಅಂಚೆನೆ ಈ ಕಾರ್ಯಕ್ರಮದ ಪರೋಕ್ಷವಾದ ಪ್ರತ್ಯಕ್ಷವಾದ ಸಹಕಾರ ಮಗನ ಪ್ರತಿಯೊಬ್ಬರಿಗೂ ಮುಲಿಂದಿನ ಪ್ರತಿಯೊಬ್ಬರಿಗೂ ಸ್ವಾಗತ ಮಾಡುತ್ತದೆ ಎನ್ನ ಸ್ವಾಗತ ಭಾಷಣ. ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟದ ವರದಿ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಗೌರವಾನ್ವಿತ ಅಧ್ಯಕ್ಷರೇ, ಅತಿಥಿಗಳೇ, ಪದಾಧಿಕಾರಿಗಳೇ ಹಾಗೂ ನೆರೆದಿರತಕ್ಕಂಥ ಆತ್ಮೀಯ ಸಮಾಜ ಬಾಂಧವರೇ, ನಾನಿಂದು 2023-24 ಸಾಲಿನ ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟದ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಬಂಟರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಸಂಘಟನೆ ಎಂಬ ಮುಖ್ಯ ತತ್ವದೊಂದಿಗೆ ಬಂಟ ಕುಟುಂಬದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾರಂಭಗೊಂಡ ಸಿರಿ ಸ್ವಸಹಾಯ ಗುಂಪು ನಮ್ಮದಾಗಿದೆ. 14 ಗ್ರಾಮಗಳಿಗೆ ಸೀಮಿತವಾದ ಸಿರಿ ಸ್ವಸಹಾಯ ಗುಂಪು ವಲಯ ಸಂಘದೊಂದಿಗೆ ಸೇರಿ ಪ್ರತಿ ವರ್ಷವೂ ದುರ್ಗಾ ಪೂಜೆಯನ್ನು ಅತ್ಯಂತ ವೈಭವದಿಂದ ಆಚರಿಸಿಕೊಂಡು ಬರುತ್ತಿದ್ದು ಇದೀಗ 21 ವರ್ಷಗಳನ್ನು ಪೂರೈಸಿದೆ. ಪ್ರತಿ ವರ್ಷವೂ ದುರ್ಗಾ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದು ಅದರಲ್ಲಿ ಖರ್ಚಾಗಿ ಉಳಿದ ಹಣದಿಂದ ಬಡ ಕುಟುಂಬಗಳಿಗೆ ಸಹಾಯ ಮಾಡುತ್ತೇವೆ. ವಲಯದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಸಿರಿ ನಿರ್ದೇಶಕರ ಸಮ್ಮುಖದಲ್ಲಿ ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. 14 ಗ್ರಾಮದ ಸಿರಿ ಸ್ವಸಹಾಯದ ಸದಸ್ಯರಲ್ಲದವರಿಗೆ ಎಲ್ಲರ ಅಭಿಪ್ರಾಯದ ಮೇರೆಗೆ ಸಾಲ ನೀಡದಿರಲು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. 30,000 ರೂಪಾಯಿಗಿಂತ ಅಧಿಕ ಸಾಲ ನೀಡುವಂತಿಲ್ಲ. ಸದಸ್ಯರಿಗೆ 25,000 ರೂಪಾಯಿಗಿಂತ ಅಧಿಕ ಮೊತ್ತ ಬೇಕಾದಲ್ಲಿ ಖಾಲಿ ಚೆಕ್ ಅನ್ನು ನೀಡಬೇಕೆಂದು ಸಭೆಯಲ್ಲಿ ನಿರ್ಧರಿಸಲಾಯಿತು. ಸೋಮೇಶ್ವರ ಗ್ರಾಮದ ಸಿರಿ ಸಂಘದ ಸದಸ್ಯರು 25,000 ರೂಪಾಯಿ ಸಾಲವನ್ನು ಪಡೆದಿರುತ್ತಾರೆ. ಹಾಗೆ ಅದರಲ್ಲಿ 22,000 ರೂಪಾಯಿ ಸಾಲವನ್ನು ತಿರುಗಿಸಿರುತ್ತಾರೆ. 300 ಗ್ರಾಮದ ಸಿರಿ ಸಂಘದ ಸದಸ್ಯರು 30,000 ಸಾಲವನ್ನು ಪಡೆದಿದ್ದು ಅದನ್ನು 30,000 ಸಾಲವನ್ನು ಬಡ್ಡಿ ಸಮೇತ ಕಟ್ಟಿರುತ್ತಾರೆ. ಗೋಳ್ಯಾರ್ ಗ್ರಾಮದ ಸದಸ್ಯ 10,000 ರೂಪಾಯಿ ಸಾಲವನ್ನು ಪಡೆದಿದ್ದು ಅದರಲ್ಲಿ 5,000 ರೂಪಾಯಿ ಮೊತ್ತವನ್ನು ಪಾವತಿಸಿರುತ್ತಾರೆ. ತಲಪಾಡಿ ಗ್ರಾಮ ನಿವಾಸಿಯವರ ಮಗುವಿಗೆ ಸಿರಿ ಒಕ್ಕೂಟದಿಂದ 10,000 ರೂಪಾಯಿ ಧನ ಸಹಾಯವನ್ನು ನೀಡಲಾಗಿರುತ್ತದೆ. ತಾರೀಕು 5/5/24 ಬೆಲ್ವಾ ಗ್ರಾಮದಲ್ಲಿ ಸಿರಿ ಗುಂಪು ರಚನೆಯಾಯಿತು. 2/6/24 ಅಂಗ ಮಗುವಿನಲ್ಲಿ ಸಿರಿ ಗುಂಪು ರಚನೆಯಾಯಿತು. 21/7/24 ಕೋಟೆಕಾರ್ ಗ್ರಾಮದ 3 ಸಿರಿ ಗುಂಪುಗಳಿಗೆ ಭೇಟಿ ನೀಡಲಾಗಿರುತ್ತದೆ. ಹಾಗೆ ಆ ಸಿರಿ ಗುಂಪುಗಳು ಉತ್ತಮ ರೀತಿಯ ಕಾರ್ಯವೈಖರಿಯಿಂದ ಕೂಡಿಕೊಂಡಿರುತ್ತದೆ. 11/8/24 ಉಳ್ಳಾಲ ವಲಯ ಬಂಟರ ಸಂಘ ನಡೆಸಿದ ಆಟದ ಮಿನದನಕ್ಕೆ ಸಿರಿ ಒಕ್ಕೂಟದಿಂದ 20,000 ರೂಪಾಯಿ ಧನ ಸಹಾಯವನ್ನು ನೀಡಲಾಗಿರುತ್ತದೆ. ತಾರೀಕು 9/9/24 ಬನ್ಸ್ ಹಾಸ್ಟೆಲ್ನಲ್ಲಿ ಸಿದ್ಧಿವಿನಾಯಕ ಪ್ರತಿಷ್ಠಾಪನಾ ಮಾತೃ ಸಂಘ ಏರ್ಪಡಿಸಿದ ಭಜನಾ ಕಾರ್ಯಕ್ರಮದಲ್ಲಿ ಉಳ್ಳಾಲ ವಲಯದ ವತಿಯಿಂದ ಸಿರಿ ಮಹಿಳಾ ತಂಡ ಭಾಗವಹಿಸಿರುತ್ತಾರೆ. 22/9/24 ಉಳ್ಳಾಲ ವಲಯದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೂಡಿ ಸಿರಿ ಮಹಿಳಾ ಒಕ್ಕೂಟದಿಂದ ಅಣೆಕಳ ಗ್ರಾಮಕ್ಕೆ ಭೇಟಿ ನೀಡಲಾಗಿರುತ್ತದೆ. ತಾರೀಕು 29/9/24 ತಲಪಾಡಿ 300 ಮತ್ತು ಬೆರ್ಮನೂರು ಗ್ರಾಮಗಳಿಗೆ ಭೇಟಿ ನೀಡಲಾಗಿರುತ್ತದೆ. 6/10/24 ಮಂದಿನಾಡಿ ಗ್ರಾಮಕ್ಕೆ ಭೇಟಿ ನೀಡಲಾಗಿರುತ್ತದೆ. 20/10/24 ಕಿನ್ಯಾ ಗ್ರಾಮಕ್ಕೆ ಭೇಟಿ ನೀಡಲಾಗಿರುತ್ತದೆ. 27/10/24 ಗೋಳ್ಯಾರ್ ಗ್ರಾಮಕ್ಕೆ ಭೇಟಿ ನೀಡಲಾಗಿರುತ್ತದೆ. ತಾರೀಕು 28/24 ಕೋಟೆಕಾರ್ ಗ್ರಾಮಕ್ಕೆ ಭೇಟಿ ನೀಡಲಾಗಿರುತ್ತದೆ. 29/24 ಅಂಬ್ಲಮಗ ಗ್ರಾಮಕ್ಕೆ ಭೇಟಿ ನೀಡಲಾಗಿರುತ್ತದೆ. 30/24 ಬೆಲ್ವಾ ಗ್ರಾಮಕ್ಕೆ ಭೇಟಿ ನೀಡಲಾಗಿರುತ್ತದೆ. ಪ್ರಸ್ತುತ ಸಿರಿ ಒಕ್ಕೂಟದಲ್ಲಿ 20 ಗುಂಪುಗಳಾಗಿರುತ್ತದೆ. ನಮ್ಮ ಸಿರಿ ಒಕ್ಕೂಟದ ಮುಖ್ಯ ಉದ್ದೇಶ ಗ್ರಾಮಗಳಲ್ಲಿ ಹೆಚ್ಚು ಗುಂಪು ರಚಿಸುವುದು. ಕೋಟೆಕಾರ್ ಗ್ರಾಮದಲ್ಲಿ 3 ಗುಂಪು, ಸೋಮೇಶ್ವರದಲ್ಲಿ 4 ಗುಂಪು, ತಲಪಾಡಿಯಲ್ಲಿ 2 ಗುಂಪು, ಕಿನ್ಯಾದಲ್ಲಿ 1 ಗುಂಪು, ಮಂಜನಾಡಿಯಲ್ಲಿ 1 ಗುಂಪು, ಹರೆಕಳದಲ್ಲಿ 1 ಗುಂಪು, ಪಾವೂರಲ್ಲಿ 1 ಗುಂಪು, ಕೋಣಾಜಿಯಲ್ಲಿ 1 ಗುಂಪು, ಉಳ್ಳಾಲದಲ್ಲಿ 1 ಗುಂಪು, ಗೋಳಿಯಾರಲ್ಲಿ 1 ಗುಂಪು, ಮುನ್ನೂರಲ್ಲಿ 1 ಗುಂಪು, ಬೆರ್ಮನೂರಲ್ಲಿ 1 ಗುಂಪು, ಬೆಲ್ಮದಲ್ಲಿ
ಒಂದು ಗುಂಪು, ಅಂಗಮಗುರುವಿನಲ್ಲಿ ಒಂದು ಗುಂಪು. ಇಂದು ನಮ್ಮ 14 ಗ್ರಾಮಗಳಲ್ಲಿ ಗುಂಪುಗಳಿರುವುದು ತುಂಬ ಸಂತೋಷದಾಯಕವಾಗಿರುತ್ತದೆ. ನಮ್ಮ ಈ ಒಕ್ಕೂಟದ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಎಂದರೆ ಇದಕ್ಕೆ ಮುಖ್ಯ ಕಾರಣ ಶ್ರಮವಹಿಸಿ ದುಡಿಯುತ್ತಿರುವ ಸಿರಿ ಸ್ವಸಹಾಯ ಗುಂಪುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರು, ಅಲ್ಲದೆ ವಲಯದ ಸಂಘದ ಅಧ್ಯಕ್ಷರು ಮತ್ತು ವಲಯದ ಪದಾಧಿಕಾರಿಗಳು ಹಾಗೂ ಯುವ ವಿಭಾಗ, ಮಹಿಳಾ ವಿಭಾಗ, ಸಾಂಸ್ಕೃತಿಕ ವಿಭಾಗ, ಕ್ರೀಡಾ ವಿಭಾಗ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು, 14 ಗ್ರಾಮದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು, ಇವರಿಗೆಲ್ಲ ನನ್ನ ಅನಂತ ಕೃತಜ್ಞತೆಗಳು. ಪ್ರಸ್ತುತ ಸಿರಿ ಒಕ್ಕೂಟದ ಆಡಳಿತ ಸಮಿತಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಗೀತಾ ಶೆಟ್ಟಿ, ಕಾರ್ಯದರ್ಶಿಯಾಗಿ ಶ್ರೀಮತಿ ನಿಶಾ ಎನ್ ಶೆಟ್ಟಿ, ನಿರ್ದೇಶಕರಾಗಿ ಶ್ರೀಮತಿ ಸುಜಾತ ಎಸ್ ಶೆಟ್ಟಿ, ಶ್ರೀಮತಿ ಮಲ್ಲಿಕಾ ಭಂಡಾರಿ, ಶ್ರೀಮತಿ ಶಾರದಾ ಎಸ್ ಶೆಟ್ಟಿ, ಲೆಕ್ಕ ಪರಿಶೋಧಕರಾಗಿ ಶ್ರೀಮತಿ ಶಶಿಕಲಾ ಎ ಶೆಟ್ಟಿ ಹಾಗೂ ಶ್ರೀಮತಿ ಮಾಲತಿ ಎಸ್ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಸಮಿತಿಗೆ ಸಹಕಾರವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತಾ, ವಲಯದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಮಗದೊಮ್ಮೆ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಮಾಜಿ ಅಧ್ಯಕ್ಷರಾಗಿನ ಜಯರಾಮ್ ಶಾಂತ ಗೋಲ್ಯಾರ್ ಬೇರೆ ವೇದಿಕೆ ಬಂದ ಅಧ್ಯಕ್ಷರನ್ನ ಗೌರವಾರ್ಪಣೆ ತೆಗೆದುಕೊಳ್ಳೋದಕ್ಕೆ ಇರುವುದಿಲ್ಲ. ರವೀಂದ್ರ ಶೆಟ್ಟಿ ಉಳಿದೊಟ್ಟರು ಅಲ್ಲ ವೇದಿಕೆ ಬಂದ ಅಧ್ಯಕ್ಷರನ್ನ ಇದು ಮಾನಾಗಿ ನಿಂತಿರೋಳು. ಅಂಚನೆ ವಲಯದ ಪದಾಧಿಕಾರಿಗಳು ಇಲ್ಲಿ ನಮ್ಮೊಟ್ಟಿಗೆ ವೇದಿಕೆ ಬಂದು ಅಧ್ಯಕ್ಷರನ್ನ ಕೈದು ಮಾನಾಗಿ ಉಪಾಧ್ಯಕ್ಷರಾಯನ ಶ್ರೀ ಜಗದೀಶ್ ರೈ ಬೆಳ್ಮ, ಗತ ಕಾರ್ಯದರ್ಶಿಯಾಯನ ಶ್ರೀ ರಮೇಶ್ ರೈ ಕೊಣಾಜೆ, ಗತ ಕಾರ್ಯದರ್ಶಿಯಾಯನ ಶ್ರೀ ಸುಖೇಶ್ ಚೌಡ, ಸಂಘಟನಾ ಕಾರ್ಯದರ್ಶಿಯಾಯನ ಶ್ರೀ ಆನಂದ್ ಶೆಟ್ರ್, ಯುವ ವಿಭಾಗದ ಅಧ್ಯಕ್ಷರಾಯನ ಶ್ರೀ ಸಂತೋಷ್ ಅಡ್ಡಂತಾಯ, ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರಾಯನ ಶ್ರೀ ವಿದ್ಯೇಶ್ ಶೆಟ್ಟಿ, ಕ್ರೀಡಾ ವಿಭಾಗದ ಅಧ್ಯಕ್ಷರಾಯನ ಶ್ರೀ ಆಕಾಶ್ ಶೆಟ್ಟಿ, ಅಂಚನೆ ಉಪಾಧ್ಯಕ್ಷರಾಯನ ಗೀತಾ ಹೆಂಡೆ ವೇದಿಕೆ ಅಧ್ಯಕ್ಷರನ್ನ ಇದು ಗೌರವಾರ್ಪಣೆ ತೆಗೆದುಕೊಳ್ಳೋದಕ್ಕೆ ಇರುವುದಿಲ್ಲ. ಅಂಚನೆ ಇನ್ನು ನಮ್ಮೊಟ್ಟಿಗೆ ಉಲ್ಲಾಲ ವಲಯದ 14 ಗ್ರಾಮದ ಅಧ್ಯಕ್ಷರನ್ನ ಮಾಧ್ಯಮ ವೇದಿಕೆ ಬಂದು ಅಧ್ಯಕ್ಷರನ್ನ ಇದು ಮಾನವೀಯ ತೆಗೆದುಕೊಳ್ಳೋದಕ್ಕೆ ಇರುವುದಿಲ್ಲ. ಉಳ್ಳಾಲ ಗ್ರಾಮದ ಅಧ್ಯಕ್ಷರಾಯನ ಚಿತ್ತರಂಜನ್ ಮಾಡ, ಪೆರ್ಮನ್ನೂರು ಗ್ರಾಮದ ಅಧ್ಯಕ್ಷರಾಯನ ಸುರೇಂದ್ರ ಶೆಟ್ಟಿ, ಸೋಮೇಶ್ವರ ಗ್ರಾಮದ ಅಧ್ಯಕ್ಷರಾಯನ ಪುಷ್ಪರಾಜ್ ಶೆಟ್ಟಿ, ಕೋಟೆಕಾರು ಗ್ರಾಮದ ಅಧ್ಯಕ್ಷರಾಯನ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುದ್ದು, ತಲಪಾಡಿ ಗ್ರಾಮದ ಅಧ್ಯಕ್ಷರಾಯನ ಸುಧಾಕರ್ ಅಡ್ಡಂತೈರು, ಕಿನ್ಯಾ ಗ್ರಾಮದ ಅಧ್ಯಕ್ಷರಾಯನ ಶಿವರಾಮ್ ಶೆಟ್ಟಿ, ಮಂಜನಾಡಿ ಗ್ರಾಮದ ಅಧ್ಯಕ್ಷರಾಯನ ಪುರಂದರ್ ಶೆಟ್ಟಿ, ಕೊಣಾಜೆ ಗ್ರಾಮದ ಅಧ್ಯಕ್ಷರಾಯನ ರವೀಂದ್ರ ರೈ ಅರೇಕರ, ಅಮ್ಲಮೊಗಲ್ ಗ್ರಾಮದ ಅಧ್ಯಕ್ಷರಾಯನ ಪ್ರವೀಣ್ ರೈ, ಮುನ್ನೂರು ಗ್ರಾಮದ ಅಧ್ಯಕ್ಷರಾಯನ ಶಶಿಧರ್ ಶೆಟ್ಟಿ, ಬೆಳ್ಮಾ ಗ್ರಾಮದ ಅಧ್ಯಕ್ಷರಾಯನ ಮೋಹನ್ ದಾಸ್ ಶೆಟ್ಟಿ, ಹರೇಕಳ ಗ್ರಾಮದ ಅಧ್ಯಕ್ಷರಾಯನ ಮಹಪಲ್ ಹೆಗ್ಡೆ, ಪಾವೂರು ಗ್ರಾಮದ ಅಧ್ಯಕ್ಷರಾಯನ ಯೋಗೀಶ್ ಹೆಗ್ಡೆ, ಗೋಳ್ಯಾರ್ ಗ್ರಾಮದ ಅಧ್ಯಕ್ಷರಾಯನ ರೋಹಿನಾಥ್ ಶೆಟ್ಟಿ ಮಾಧ್ಯಮ ಬಂದು ಅಧ್ಯಕ್ಷರನ್ನ ಕೈದು ಮಾನವೀಯ ನಡೆದುಕೊಳ್ಳೋದಕ್ಕೆ ನಮ್ಮದಿಲ್ಲ. ಬರೆದ ಮಾಜಿ ಅಧ್ಯಕ್ಷರಾಯನ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುದ್ದು ನಮ್ಮೊಟ್ಟಿಗೆ ವೇದಿಕೆ ಬಂದು ಅಧ್ಯಕ್ಷರನ್ನ ಕೈದು ಮಾನವೀಯ ನಡೆದುಕೊಳ್ಳೋದಕ್ಕೆ ನಮ್ಮದಿಲ್ಲ. ಅಂಚನೆ ಕಟ್ಟಡ ಸಮಿತಿದ ಕಾರ್ಯದರ್ಶಿಯಾಯನ ಸಂಜೀವ ಶೆಟ್ಟಿ ಅಮ್ಮನವರಿಗೆ ಅಲ್ಲ ವೇದಿಕೆ ಬಂದು ಅಧ್ಯಕ್ಷರನ್ನ ಕೈದು ಮಾನವೀಯ ನಡೆದುಕೊಳ್ಳೋದಕ್ಕೆ ನಮ್ಮದಿಲ್ಲ. ಧನ್ಯವಾದ. ನನ್ನ ದುಂಬುಗು ನಮ್ಮ ಅತಿಥಿಯಾಗಿದ್ದಿನ ಶ್ರೀ ರವಿಶಂಕರ್ ಸೋಮೇಶ್ವರ ಎರಡು ಪಾತ್ರೆ ಬದುಕೆ ಏನೊಂದಿಲ್ಲ. ಮಾಗಣದ ದೇವರನ್ನ ಸೋಮನ ದೇವರನ್ನು ವಂದಿಸಲು ಅಪ್ಪೆ ದುರ್ಗಾ ಪರಮೇಶ್ವರ ದೇವರನ್ನ ಆಶೀರ್ವಾದ ತಂದು ಉಲ್ಲಾಲ ವಲಯ ಪಟ್ಟಣಂಗ ಅಂಚನೆ ಸಿರಿ ಮಹಿಳಾ ಒಕ್ಕೂಟದ ನೇತೃತ್ವದ 15 ಜನ 20 ವರ್ಷ ಕರೆದು 21 ವರ್ಷದ ಅಪ್ಪೆ ದುರ್ಗೇನ ಪೂಜೆಗೆ ಭಾಳದತ್ತ ಮಂದಿ ಅವಕಾಶ ಇಟ್ಟಲು ವೇದಿಕೆಗಳು ಪುನಃ ದೊಡ್ಡ ಸಂಘದ ಅಧ್ಯಕ್ಷರನ್ನ ಸುರೇಶ್ ಅಂಜನೆ ವೇದಿಕೆಗಳು ಮಾತ ಗಣ್ಯರೆಲ್ಲ ಅಂಚನೆ ವೇದಿಕೆದ ಎದುರು ಪುನಃ ಮಹಾನ್ ಗಣ್ಯರ ಎದುರುಗಳು ಎದುರಿನ ವೇದಿಕೆ ಪೂರ್ಣನೆ ಅಂಚೂರು ಹುಜುಗ ಮಾಡಲ ಅವಕಾಶ ಬರ್ನೇಕೆ ಮಾತಲ್ಲಿ ವಂದಿಸೋದು ಅಪ್ಪೆ ದುರ್ಗಾ ಪರಮೇಶ್ವರಿ
ನಮಗೆ ಮಾತ್ರಲ್ಲ ಎಡ್ಡೆ ಸದ್ಬುದ್ಧಿ ಆರೋಗ್ಯ ಆಯುಷ್ಯ ಕೋಡ್ ಬಂದು ಅಪ್ಪಡ ಮಟ್ಟೊಂದು ಅಂಚನೆ ಇನಿ ರಾಜ್ಯೋತ್ಸವ ರಾಜ್ಯೋತ್ಸವದ ಭುವನೇಶ್ವರ ದೇವನ ಆಶೀರ್ವಾದ ಮಾತ್ರ ಪಡೆದ ರಾಜ್ಯ ಶುಭಾಶಯ ಬರಲು ಮಾತ್ರ ವಂದಿಸಾದ ಎನ್ನ ಪಾತ್ರ ನಿಂತವೆ. ನಮಸ್ಕಾರ. ಸುರೇಶ್ ಅವರೇ ಮಾತಾ ಗಣ್ಯರನ್ನ ವಂದನೆ ಮಾಡ್ಬೋದು ಅಂದರೆ ವೇದಿಕೆ ಬಂದರು ಕೂಡ ನನ್ನ ಸ್ವಜಾತಿ ಮಂಡಳಿಗೆ ವಂದನೆ ಮಾಡ್ಬೋದು. ನಾನು ಈ ಮೇಲರ ಮಂಡಳಿ ದುರ್ಗಾ ಪೂಜೆ ಗೊತ್ತಿಗಳಿಗೆ ಬರು ಹುಡ್ಕೊಂಡು ನಮ್ಮ ಪಾತ್ರನ ವೇದಿಕೆ ಒಂದು ಕೋಪಿ ಕಾರ್ಯಕ್ರಮ ಇಂಗ್ಲಿಷ್ ಬರ್ಪಣಿ ಕಾರ್ಯಕ್ರಮ ಅಂತ ಆಮೇಲೆ ಹೆಂಗೊಂದು ಮಲ್ಲ ಗೌರವ ಕೊಡ್ತೇನೆ ಈ ವೇದಿಕೆಯಲ್ಲಿ ಇದು ದಯ ಬಂದಾಗ ನನ್ನ ಈ ಪಪ್ಪ ಈ ಒಂದು ಸಂಘ ಅವರನ್ನ ಒಂದು 25 ವರ್ಷದ ಮುಂದೆ ಕೆಲಸ ಮಾಡ್ತೀನಿ ನಾನು ಅಂಚೆ ಅದೇ ಕೊಟ್ಟ ಗೌರವ ಎನ್ನುವುದು ಬಂದದ್ದು ನಾನು ಈ ವೇದಿಕೆ ಬೈದೆ ಅಂಚೆ ಅದು ಏನು ಈ ಸೌಭಾಗ್ಯ ದಿಕ್ಕು ನನಗೆ ನೆಕ್ಸ್ಟ್ ಇದ್ದ ವರ್ಷ 25 ವರ್ಷ ಈ ಸಂಘದ ಅಂಚೆ ಅದು ಐತಾಲಜಿ ಸಂಭ್ರಮ ಮುಗ್ಲೇ ಬರೋದು ಅಂಚೆ ಅದು 25 ವರ್ಷದ ಬಾರಿ ಮುಗ್ಲೇ ಆವಡು ಅಂಚ ಏನು ಈ ಶ್ರೀಶ್ವಾಸ ದಯ ಬಂದಾಗ ಇಂಚಿನ ಪೂಜೆಗಳು ಮಂತು ಇತರ ನಮ್ಮ ಈ ಸಂಘಟನೆಗಳು ಬಾರಿ ಗಟ್ಟಿಯಾಗ್ಬೋದು ಅಚ್ಚನೆ ಕೊಟ್ಟು ಖಾಲಿ ಸಂಘ ಕಟ್ಟದಿರ್ತಲ್ಲ ಯಾವುದು ನಮ್ಮ ಪ್ರತಿಯೊಂದು ಈ ಕಾರ್ಯ ತಿಂಗಳು ಕಾರ್ಯಕ್ರಮ ಯಾನಿ ಭಜನೆ ಮಾಡ್ತೀವಿ ಎಂಕಲ ಒಂಜಿ ಹೆಣ್ಮ ತಿಂಗಳು ಒಂಜಿ ತುಂಬೊಂಜಿ ಭಜನೆ ಸಂಘಡ ಒಂಜಿ ಭಜನೆ ಮಾಡ್ಬೇಕು ಇರಾದಿರ್ಬಿದ್ದಾರಿಂದ ಪ್ರತಿ ಮಂಗಳವಾರ ಒಂಜಿ ಎಂಕಲ್ ಒಂಜಿ ಸಮಾನ ಮಾಸ್ಕರ್ ಸೇರ್ತು ಒಂಜಿ ಭಜನೆ ಸ್ಟಾರ್ಟ್ ಮಾಡ್ತಿತ್ತು ಇತ್ತ ಅಂಚಿನ ಅವ್ರು ಎಂಕಲ್ ಭಜನೆ ಟೀಮೇ ರೆಡಿ ಆಗಿತ್ತು ರೆಡಿ ಆದ ಇಂತಿನ ಪೊಂಜೋಲ್ ಪೂರ ಭಜನೆಗಿತ್ತು ಕೋಪಿರೇಟ್ ಮಲ್ಲ ಕೆಲಸ ಇತ್ತಾಗಲಿ ಇಲ್ಲದ ಕುಲ್ಲನ ಪುಸ್ತಕ ಪ್ರತಿಯೊಂದು ಭಜನೆ ಹೋಗಿ ಕೆಲಸ ಅಂಚ ಅವ್ರು ಬಾರಿ ಖುಷಿ ಆಗ್ಬೋದು ಯಾಕಂದ್ರೆ ಇಲ್ಲದಿತ್ತಲ್ಲ ಮಲ್ಪೆರ ಜಾಲಜ್ಜಿ ಟಿವಿ ನೋವು ಪುನಿ ಮೊದಲು ನಾತಿ ಮಾಡ್ರು ಅದೊಂದು ಈ ಜೋಗ್ಲೆ ಗೊತ್ತ ಇದು ಬಾರಿ ಉಪಕಾರ ಆಗ್ತದೆ ಇಲ್ಲದ ಪ್ರತಿಯೊಂದು ಇಲ್ಲ ಭಜನೆ ಚೈಲದ ಸೌಂಡ್ ಪೂರ ಕೇಳಿದ್ದು ಶುರು ಆಗ್ತದೆ ಎನ್ನೆಲ್ಲ ಸ್ಟಾರ್ಟ್ ಆದ ಮಸ್ತ್ ಸಮಯ ನನ್ನ ಮಗ ಕೊಂದು ಇಂಟ್ರೆಸ್ಟ್ ಜಾಸ್ತಿ ಇರ್ತೀನಿ ಅಂತ ಅವರ ಆ ಒಂದು ಇಂಚೆನೆ ದುರ್ಗಾ ಮಾತೆಯ ಮಾತೆಗಳ ಆಶೀರ್ವಾದ ಮಾತೆಗಳ ದಿಕ್ಕಾಡು ನಮ್ಮ ಒಂದು ಹೂಕಾರ್ಯಗಳ ಶ್ರೀರಕ್ಷೆ ಉಪ್ಪಾಡು ಅಂಚೆ ಇನ್ನೇನು ಸ್ಪೆಷಲ್ ಅದು ನಂಗೆ ಮೂಜಿ ಮೇಟಿ ಗೌಜಿ ಒಂಜಿನ ತುಡರ ಬರ್ಪದ ಗೌಜಿ ಒಂಜಿ ತಾಯಿ ಭುವನೇಶ್ವರನ ಒಂಜಿ ನಂಗೆ ಒಂಜಿ ಭಾರಿ ವಿಶೇಷದ ಗೌಜಿ ತಾಯಿ ಮನೆ ಒಂದು ಕೈನದ ಒಬ್ಬ ಒಂಜಿ ದುರ್ಗಾ ಮಾತೆ ನಂಗೆ ಮಾತೆಗಳ ಅದೇ ರೆಡ್ಡೆ ಮಾಡ್ಕೊಂಡು ಇನ್ನು ರೆಡ್ಡೆ ಪಾತ್ರ ರೆಪ್ರೆಸೆಂಟೇಟಿವ್ ಮಕ್ಕಳು ಮಸ್ತ್ ಸಾಧನೆ ಮಂದಿನಕ್ಕೂ ಕೂಡ ಕ್ರೀಡಾಡುತ್ತಿದ್ದಾರೆ ಎದುರು ಜಯರಾಮಣ್ಣ ನಂಜಿನ ಮಕ್ಕಳು ಇಂಕ ಜಾಸ್ತಿ ಗೊತ್ತಾಗ್ತದೆ ಜಯರಾಮಣ್ಣ ಅಂಜನೆ ಇಂಕ ಕುಂದಾಗ ಕೆಲವೇನ ಮೋನ ಕೂತಿನ ಇಂಕ ಸಂಗೋಳ ನೆನಪಾಗ್ತದೆ ಅಂಚ ಎಂಕ ನಿಕ್ಲೆಟ್ ಕೂಡ ತುಂಬಿದಾಗ ಈ ಸಾಧಕರನ್ನ ಎದುರು ಎಂಚಿನ ಪಾತ್ರ ಬಂದು ಒಂದು ಚೂರು ಕನ್ಫ್ಯೂಷನ್ ಆವೊಂದುಂಟು ದೇವನಾಗ ನಿಖಲ್ ಕೂಡ ಇತ್ತು 25 ವರ್ಷದಿಂಚಿ ಒಂಜಿ ದುರ್ಗಾ ಪೂಜೆನ ಮತ್ತೊಂದು ತುಂಬು ಎದುರ್ಕೊಂಡು ಬಂದಾಗ ಅವು ಒಂಜಿ ನಿಖಲ್ ಮಲ್ಲ ಸಾಧನೆ ಇತ್ತ ಮೇಲೆ ಕಂದೆಂಚನೆ 1 ವರ್ಷ ನಡಪುಡು 2 ವರ್ಷ ನಡಪುಡು 3 ವರ್ಷ ನಡಪುಡು 4 ವರ್ಷ ನಡಪುಡು ಒಕ್ಕ ಐತ ಒಂಜಿ ಎಫೆಕ್ಟ್ ಉಳ್ಳದೆ ಕಮ್ಮಿ 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 ಆವೊಂದು ಅಂಚಾದ 21 ವರ್ಷ ನಮ್ಮದ ಒಂಜಿ ದೇವಿನ ಆರಾಧನೆ ಮಾಡ್ತಿದ್ದ ಐತ ಒಂಜಿ ಆಶೀರ್ವಾದ ಫಲ ಕೂಡ ತೆಗೆದುಕೊಂಡಿದ್ದಾರೆ ಅಂಚನೆ ಇನಿ ಎತ್ತು ಒಂಜಿ ಫಲ ಕೊರಿಯರ ಪಂಡ್ ನಿಕ್ಲೆಗೆ ಧನ್ಯವಾದ ಪನ್ನೋದಿಲ್ಲ ಅಂಚನೆ ನಿಕ್ಲೆ ಒಂಜಿ ಬಾರಿ ಫಲ ಒಂಜಿ ಚಪ್ಪಾಳೆ ಬರೋಡು ಈಡು ಕೊಡೋದು ಕಾರ್ಯಕ್ರಮ ಯಾರು ಪನ್ನಾಗ ಏನ ಇತ್ತಿದ್ದೇನೆ ಪಕ್ಕರೆ ಯಾರು ಬಂದ್ರೆ ಕಾಲಡೆ ಕುಡಿಯ ಒಂದೊಂದು ಯಾರಂటే ಎಂಚಿನ ಒಂದು ಯಾನೆ ಒಡೆ ಪತ್ತೆ ದೇಪನ ಯಾನು ಉರುಪೋದಿತ್ತ ದೀಪಾವಳಿ ಇದು ಎಂಕನ ಹಿರಿಯರ್ನ ಇಲ್ಲಂದು ಇತ್ತ ಎಂಕಲು ಸರ್ವಿಸ್ ರಿಟೈರ್ಡ್ ಆಯ್ನ ಪಕ್ಕ ಎಂಕ್ಲೆ ಒಂಜಿ ಅಪರ್ಚುನಿಟಿ ಒಂಜಿ ನಂಗೆ ಹಿರಿಯರ್ನ ಇಲ್ಲ ಪೂರ ಹೋಗ್ಬಿಡ ಸರ್ವಿಸ್ ಮಾಡ್ಕೊಂಡು ಪುನಃ ನಾರ್ತ್ ಈಸ್ಟ್ ವೆಸ್ಟ್ ಪಂಡೆ ಎಂಕ್ಲೆ ಒಂಚೂರು ಅಂಚಿಂಚೆ ಪೋರೆಂಚೂರು ಬಂದ್ರೆ ಹೊಂದಿರ್ತದೆ ಬಟ್ ಇಂಥ ಊರುಡು ಪುನಃ ಒಂದೊಂಚಿ ಎಂಕ್ಲು ಪೋದು ಬರೋದಿಲ್ಲ ಯಾನ್ ಬರ್ಪೂಜಿ ಯಾನ್ ಪಂಡೆ ಲಿಸ್ಟ್ ತೂಗಿ ಯಾನ್ ಪಂಡೆ ಈತ ಜನ ಗೆಸ್ಟ್ ಪುನಃ ಎನ್ನ ಅವಶ್ಯಕತೆ ಇಚ್ಛೆ ಇದು ಪಂಡೆ ಅವನ ಮಲ್ಲಿಕ ಪಂಡ ನೋ ವೇ ಪಂಪಿನ ವರ್ಡ್ ಯೂಸ್ ಮಾಡ್ತೇವೆ ನೋ ವೇ ಇಲ್ಲಿ ಬರೋದು ಪಂಡ ಒಕ್ಕ ಏನು ಕಾಂಡೆ ನಮ್ಮನ್ನ ಒಂದು ಮಲ್ಲ ಜನ ಹಾಕಿದ್ರೆ ಅದನ್ನ ಒಂದು ಕಾರಣ ಏನನ್ನ ಒಂದು ಗುರುತಿಸ್ತಾರೆ ಬಂದ ಪಂಡಾಗ ನನ್ನ ಯಾನ್ ಬರ್ಪೂಜೆ ಪಂಡಿನ ತಪ್ಪ ಹಾಕೋದು ಅಂಚ ಯಾನ್ ಇಲ್ಲಿ ಕಾಂಡೆ 5 ಗಂಟೆಗೆ ತಕ್ಕದು ಕಾರ್ಕಳ ಗುಡ್ಲಾಗಿ ಬರ್ತದೆ ಕಾರ್ಕಳ ತೆಕ್ಕಲ ತೋಟದ್ದು ಗುಡ್ಲಾಗಿ ಬರ್ತದೆ ಅಲ್ತಟ್ಟು ಬಿಡಾಡೊಂದು ಇಡೀ ಕೈಗೆ ಮತ್ತು ಭತ್ತದ ಮಾತ್ರ ಇಂದು ಮಸ್ತ್ ಖುಷಿ ಆದೆ ಒಂಜಿ ಎಂಚಿನ ಪಂಡ ಒಂಜಿ ದೇವಿನ ಆರಾಧನೆ ಈಗ ದುರ್ಗಾ ಪೂಜೆ ತೋಡೆ ತೆಗೆದೆ ಫುಲ್
ಫುಲ್ ಯಾರು ಇನ್ವಾಲ್ವ್ ಆಯ್ತು ఒక అంచనా ఎన్నికల కూడా ఒడనాటోంచి తిరిగిన నిక్కలు కూడా దూర తిరిగిన ఒక యాని ఉందేకు వంటి దుమ్ముల వసరి జరమణ ఏంటంటే తొమ్మిది తిప్పారు నిక్కలకైతే పండించనే యాన రిటైర్డ్ అయిపోక అది తన వచ్చి ఎంతొంది టాస్క్ కుదిరు వచ్చి మన ఎస్ఆర్వి భవన్ పండు ఎచ్చినట్లే గుర్తుకు లాల్బాగ్ నుంచి లాల్బాగ్ నుంచి మన పంట వచ్చి లేడీస్ హాస్టెల్ ఉంటుంది ಶ್ರೀ ರಾಮಕೃಷ್ಣ ವಿದ್ಯಾರ್ಥಿ ಭವನ ಅಂಚ ಈ ಒಂಚೆ ಕನ್ವೀನರ್ ಅವಳು ಇದ ಬಲ ಅನ್ಪಣ್ಣ ಟೈಮ್ಗೆ ರೇಪನಾಗ ಯಾರು ಸತ್ಯ ಪಡೋದಾಗ ಅದ ಮುಟ್ಟ ಏನಂದ್ರೆ ಎಂಕೊಂದು ಸಂಘ ಪಂಡ ಎಂಚಿನಂದ್ರೆ ಎಂಕು ಗೊತ್ತಿಚ್ಚು ಯಾನಾಗಿ ನನ್ನ ಬ್ಯಾಂಕಿನ ಕೆಲಸ ನಮ್ಮರ ಸಂಸಾರ ನಮ್ಮರ ಫ್ಯಾಮಿಲಿ ಯಾರು ಎಂಕ ಈ ಸಂಘಕ್ಕೆ ಪೊಪ್ಪಿನ ಬೊಕ್ಕ ಆಯ್ತು ಬೇಕು ಅಂತ ಮಲ್ತೊಂದು ಎಂಚಿನ ಮಲ್ತೊಂದಿರ್ತ ಬೊಕ್ಕ ಊರು ತಿರ್ಗೋದಿರ್ತ ಬಟ್ ಐಟಾಕ್ వచ్చి ಇಂಟ್ರೆಸ್ಟ್ ಕೊಡ್ತೀನಿ ಸತ್ಯ ಬರೋದಂದ್ರೆ ನಾವು ಪಂಚಸಂಘದ ಒಂದೇ ಕ್ಯಾಂಪಸ್ಸೇ ತೋರಿಸಿ ಸರಿಯಾಗಿ ಈಗ ನಾನು ಚಿಂಚುಕೊಂಡ ಕೊಲ್ಲ ತೋದುಂಟೆ ನಾನು ಒಂಜಿ ಟೈಮ್ ಜಪ್ಪುಡು ಒಂದು ಮ್ಯಾನೇಜರ್ ಆಗ್ತದೆ ಸುರುಳು ಲಾಂಗ್ ಬ್ಯಾಕ್ ಐದು ಅದಾಗ ತೂದುಪೆ ಅದ ಮತ್ತೆ ಅನ್ಕೊಬೋದು ಬಟ್ ಅಜಿತಡೆ ನಾನು ಓದ್ ಕೂತೇನೆ ಎಂಚ ಕೂತೇನೆ ಎಂತಲ ಗೊತ್ತಿಚ್ಚಿ ಅಂಚ వచ్చి ఒక ಎಂತಲ ಅಂಚೆ పొగ్గినాడు ಐಕೆ పొగ్గి మొక్క మాత్ర ಎಂಟು ಬಸ್ಸು ಖುಷಿಯಾಗಿ ನಿಖರಂಚನೆ ಲೇಡೀಸ್ನ ಹಾಸ್ಟೆಲ್ ಪೊಟ್ಟು ಜೋಕುಲು ಪೊಟ್ಟ ಗಂಟದ ಜೋಕುಲು ಅಂಚಿ ಇಂಚಿ ಹೋಗಿನಿ ಕೆಲವೇ ಸ್ಟೂಡೆಂಟ್ಸ್ ಕೆಲವೇ ಎಂಪ್ಲಾಯೀಸ್ ಅದರೊಟ್ಟಿಗೆ ಉಪ್ಪುನು ಅವೇನೊಂಜಿ ಅನುಭವಿಸಿನ ಒಂಜಿ ಕೊಡ್ಲೇಬೇಕು ಅಂಚನೆ ನಮ್ಮನ್ನ ಲೇಡೀಸ್ನ ಒಂದು 75 ವರ್ಷ ನಮ್ಮನೊಂದು ಲೇಡೀಸ್ ಹಾಸ್ಟೆಲ್ ಮಲ್ಕೊಂಡಾಗ ನಮ್ಮನ್ನ ಹಿರಿಯರು ಬಾರಿ ಒಂಜಿ ಬಂಗೋಡು ಮಲ್ತುತ್ತೇರು ಎಂಟು ಬಂದಾಗ ಆಯ್ತು ಸ್ಟೋರೀಸ್ ಯಾರು ಇತ್ತ ಬರೋದಾಗ್ತದೆ ತುಂಬ ಎಂಟು ತಾಳು ಗೊತ್ತಿದ್ದೀವಿ ಇತ್ತ ಹಿಂಗೆ ಒಂದು ಪುಗ್ಗಿ ಮುಖ ಆಯ್ತು ಎಂಚಿನ ಮಲ್ದೇನೆ ಏಕ ಜನ ಆಯ್ತು ಮತ್ತೆ ಬಂಗ ಬೈತಾರೆ ಏಕ ಮಲಮಲ್ಲ ಜನಕ್ಕಳು ನಮ್ಮನ ಮುಂಚಿ ಕೊಂಚೋಕುಲು ಎತ್ತೆ ವಿದ್ಯೆ ಕಲ್ಕೊಡು ಕುಂದಾಪುರಕ್ಕೆ ಪಟ್ಟಿನ ಕಾಸರಗೋಡು ಮುಟ್ಟ ನದಿ ದಾಟದು ಪುರ ಬರೋಡು ಪೂದೆನುತ್ತರ ದಾಟದು ಬರೋಡು ಎಜುಕೇಷನ್ ದ ಒಂಚಿ ಇಂಪಾರ್ಟೆನ್ಸ್ ಕೊಂಚೋಕುಲು ವಿದ್ಯಾವಂತೆ ಅವರು ಒಂದು ಇಂಪಾರ್ಟೆನ್ಸ್ ಕೊಡಾದ ಆ ಹಿರಿಯರು 75 ವರ್ಷ ಆಗ್ತೋಜುಡು ಅದರ ಒಂಜಿ ಮಲ್ದೇರ ಆತಮಲ್ಲ ಸ್ಯಾಕ್ರಿಫೈಸ್ ಬಂದಾಗ ಆದೇಗೆ ಹಾಸ್ಟೆಲ್ ಆತ ಪುಣ್ಣ ನಡ್ಕೊಂಡು ಪುನಃ 75 ವರ್ಷ ಆದಾಗ ಎಂತ ನಮ್ಮ ಮಾತೆಲ್ಲ ಒಂಜಿ ಆಲೋಚನೆ ಮಾಡ್ತಾರೆ ಆತನ ಒಂಜಿ ಸೊಸೈಟಿ ಗುಡ್ಡು ಕೋಡ್ಕೊಂಡು ಅಂಚನೆ ಒಂಜಿ ಸ್ಥಾಪನೆ ಆಯ್ನ ಒಂಜಿ ವಿಶ್ವ ಬಂಡರ ಮಾತೃ ಸಂಘ ಮಹಿಳಾ ಸೌಭಾಗ್ಯ ಸಹಕಾರಿ ಪಡೆ ಅವೊಂಜಿ ಸೊಸೈಟಿ ಅವೇನೊಂದು ಫಾರ್ಮೇಷನ್ ಮಾಡ್ಕೊಳ್ಳೋಣ ನಮ್ಮನ್ನ ಶಾಂತನ ನಂಜಿ ಕಬ್ಬು ಮಸ್ತ್ ಜನ ಐತಪ್ಪರ ಕೈ ಜೋಡಿಸೋದೇರು ನಮ್ಮ ಮಲ್ಲಿಕನಗುಲ್ಲ ಪೂರ ಕೈ ಜೋಡಿಸೋದೇರು ಕೆಲವರು ಪೂರ ಮಸ್ತ್ ಜನ ಬತ್ತು ಪೆರೆದೆ ಬಂದಾಗ ಆ ಟೈಮ್ಲಿ ಅಲ್ಲಿ ಇದೆ ಆ ವಿಷಯಗಳು ಪಾತ್ರೆ ಬರ್ತಿದ್ದೆ ఒక 75 ವರ್ಷದ ನಮ್ಮನ್ನ ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾರೆ ಅಂತ ಬರ್ತಿದ್ದಾರೆ आणि दादा निकल ಒಂದು ಬಿಲ್ಡಿಂಗ್ ತೋದಿ ಯಾರ್ಪಡೆ ಎದುರುಗಳ ಬಿಲ್ಡಿಂಗ್ ಇದು ವಿಶಾಲ ಅದು ಮತ್ತು ಕುತೊಂದರ ತನಿಕಲು ಬಾರಿ ಪೊರ್ಲುಂಡ ತನಿ ಅಂತ ಪಂತಿನ ಉಂಟು ಇನ್ನೀಗ ಸಭೆ ಪುನಗ ಎಂಕೋ ಗೊತ್ತಾಂಡ ಬಹುಶಃ ಇದು ವಿಶಾಲ ಅದ ಸ್ಥಳ ಬೋರ್ಡು ನಿಕ್ಲಿದೆ ಅಗತ್ಯ ಎಲ್ಲ ಉಂಟು ಪುನಗ ಈಗ ಈ ಸಭೆ ಕೂಡ್ತಾರೆ ನಾನು ಒಲವಲ ಫಂಕ್ಷನ್ಗೆ ಏಕ ಸಭೆ ಸೇರುವರು ನಿಕಲು ಪುನಗ ಇದು ನಿಕಲ್ ಏತ್ ಇನ್ವಾಲ್ವ್ಮೆಂಟ್ ಉಂಟು ಏತ್ ಕಮಿಟ್ಮೆಂಟ್ ಉಂಟು ಏತ್ ಡೆಡಿಕೇಶನ್ ಉಂಟು ಪಟ್ಟಿನ ಒಂಜಿ ತೋಜಿದು ಬರ್ಪಡ ನಮ್ಮ ಪೊಗ್ಗುಂಡತೆ ಒಗ್ಗೊಂಡನ ಒಂಜಿ ಕೆಲಸ ಕೊಡ್ದ ಆಪೇನೆ ಅಂಚೆ ನಿಕಲ್ ಪೂರ ಪೊಗ್ಗುವಲತೆ ಅವೇ ಒಂಜಿ ಮಂಡ ಸಂತೋಷದ ವಿಷಯ ಬೇರೆ ಪಡ್ಪರಿತ ಯಾನ್ ಪನ್ನೆಂಚನೆ ಈತ ಲೇಡೀಸ್ ಪೂರ ಇಲ್ಲ ಕುಟ್ಟು ಬರೋಡು ತಂಡ ಆಯ್ತು ಪೂರ ಮಸ್ತಿ ಉಂಟು ಟಫ್ ಉಂಟು ಅವು ಅದು ಸುಲಭ ಅತ್ತು ಮಸ್ತ್ ವಿಷಯ ಅಡ್ಡ ತಡೆ ಬರ್ಪಡು ಒಂಜಿ ಕಡೆ ಜೋತು ಬರ್ಪಡು ಒಂಜಿ ಕಡೆ ಕಡೆನೆ ಬರ್ಪೇನೆ ಪ್ರಾಯದ ಪ್ಲೇಯರ್ ಬರ್ಪಡು ಒಬ್ಬೇನು ಗುಡ್ಪಿನಿ ಒಬ್ಬೇನು ಪತ್ತನು ಒಡೆ ಕೋಪಿನಿ ಆಂಡ ಒಂಜಿ ಒಯ್ಪುಣ ದೇವನ ನಮ್ಮ ಕಮಿಟೆಡ್ ಆದುಲ್ಲ ಇಂದೇಕ ನಮ್ಮೊಂಜಿ ಡೆಡಿಕೇಟ್ ಆದುಲ್ಲ ಅನ್ಕೊಂಡಾಗ ಅವೇನು ಗುಡ್ದು ಐಕದ ಆದಾಗೆಲ್ಲ ವ್ಯವಸ್ಥೆ ಮಂತದ ನಮ್ಮ ಇಂಚಿನ ಒಂಜಿ ಕಾರ್ಯಕ್ಕೆ ಕೊಕ್ಕಡಾಗುವ ಅಂಚಾದ ನಿಕ್ಲೆಗೆ ಪರಡಿ ಕೊಡ್ಮೇಲೆ ನನ್ನೊಂಜಿ ಒಂಜಿ ಭಾರಿ ಜೋರಾದ ಚಪ್ಪಾಳೆ ಅವೇನು ಮಾಡ್ಕೊಂಡ ನಮ್ಮ ಅಣ್ಣನ ಪುಲ್ಲ ಇಕ್ಲೆಗೆ ಒಂದು ಸಪೋರ್ಟ್ ಕೊಡುತ್ತೆ ಅಂಚಾಗ ನಮ್ಮ ಕೂಡ ಅಕ್ಲೆ ಒಂಜಿ ಚಪ್ಪಾಳೆ ಕೊಡ್ತಾ ಅವು ಮಸ್ತ್ ಅಗತ್ಯ ಅಪ್ಪು ಎದುರಿಚ್ಚಿಡ ನಂಗೆ ಕೊಚ್ಚು ಬಂಗಾಪುರ ఒక ತುಲೆ ಹೆಂಗ್ ನೆಟ್ಟು ಉಂಡು ಯಾವ ವಿಭಾಗದಲ್ಲ ನೆಟ್ಟು ಉಂಡು ಪಣ ಅಪ್ಪು ಲೆಕ್ಕಲ್ಲ ನಥಿಂಗ್ ಲೈಕ್ ದಟ್ ಜವನೇ ಒಂಜಿ
ಒಂಜಿ ಕೆಲಸಕ್ಕೂ ಕೈ ಮಾಡಿ ನಮ್ಮ ಕಣ್ಣು ಮುಚ್ಚಿಟ್ಟು ಎದುರ್ಬೋದು ಅಂಚದೆ ಯಾರೈತೆ ಕೆಲಸ ಬಂತೊಂದು ಪುನಃ ಏಪನೆ ಯಂಗ್ಸ್ಟರ್ಸ್ ಎಂಕು ಬಾರಿ ಕೈತಾರೆ ಏಪನೆ ಅಕಲ ಎನರ್ಜಿ ಲೆವೆಲ್ ಅಕಲ ಥಾಟ್ ಪ್ರೋಸೆಸ್ ಅಕಲ ಒಂಜಿ ಇತ್ತಿನ ಎಬಿಲಿಟಿ ಅಕಲ ಒಂಜಿ ಕೆಪಬಿಲಿಟಿ ನಮ್ಮ ಯೂಸ್ ಮಾಡ್ಕೊಂಡು ನಮ್ಮನ ಒಂಜಿ ಅನುಭವವನ್ನು ಅಕಲಿಗೆ ಕೊರದು ಅಕಲ ಇತ್ತಿನ ಎಡ್ಡೆತನದ ದೆತೊಂದು ಅಕಲಂತ ಕೆಪಾಸಿಟಿನ ಕ್ವಾಲಿಟಿ ದೆತೊಂದು ನಮ್ಮ ಎದುರು ಕೋರಗೊಂಡದೆ ಐತ ಒಂದು ವ್ಯಾಲ್ಯೂ ಉಂಡದೆ ಆ ಒಂದು ಕೆಲಸದಲ್ಲಿ ಪೊರ್ಲು ಉಂಡದೆ ಒಂಜಿ ಭಾರಿ ಪೊರ್ಲು ಆಯ್ತಾ ಔಟ್ಕಮ್ ಪಡ್ಪರತ್ತೆ ಪ್ರೋಸೆಸ್ ಪಡ್ಪರತ್ತೆ ಎಫೆಕ್ಟ್ ಪಡ್ಪರತ್ತೆ ಅವು ಒಂಜಿ ಭಾರಿ ಪೊರ್ಲು ಆಗ್ಬೋದು ಅಂಚಾದ ನಮ್ಮ ಮಾತಿನ ಸೇರಿದ ನಮಗೆ ಒಂಜಿ ತಾಟಿ ಕೊಟ್ಟೊಂದ ನಮ್ಮನೆ ಬೆಸ್ಟ್ ವಿ ಆರ್ ದ ಬೆಸ್ಟ್ ವಿ ಡೂ ದ ಬೆಸ್ಟ್ ವಿ ಆರ್ ಆಲ್ವೇಸ್ ದ ಬೆಸ್ಟ್ ಪಂಡ್ ನಮ್ಮನೆ ನಮ್ಗೊಂಜಿ ಕಾಂಪ್ಲಿಮೆಂಟ್ ಕೊರೊಂದು ನಿಕ್ಲೆಗೆ ಪೂರ ಎಲ್ಲ ನೀನು ಒಂಜಿ ಗುರುತಿಸದಿಲ್ಲ ಇದ್ದಾರೆ ഞാനൊരു നല്ല ഒരു അച്ചീവർ ധാരാളം എനിക്ക് ಗೊತ್ತುಂಟು ഞാനൊരു സംഘം കണക്ട് ആകില്ല പണി എല്ലാം ലൈതരെന്ന് പറഞ്ഞാൽ ഒക്കെ ഞാൻ ത്രൂ ഔട്ട് ഓഫ് ಬ್ಯಾಂಕ್ ఒక మల్దిన దాని మళ్ళీ సంభ్రమం మల్దించి ఎన్నకల్లా సున్నిటి కొట్టు ಮಾಡ್ಕೊಂಡು ಹೋದ್ರೆ ಎಲ್ಲ ನಮಗೆ ಗುರುತಿಸದೆ ಎತ್ಕೊಂಡು ಬೈತಾರೆ ಮಸ್ತ್ ಖುಷಿ ಆದರೆ ಬರ್ತೀವಿ ಅನ್ನಂತ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂಚನಿಗೆ ಮಾತಾಡಲಿಲ್ಲ ಒಂದನೇ ಸಲ್ಸದು ಅಂಚನೆ ದುರ್ಗಾ ಮಾತಾಡಿ ಬಂದು ಹರಸದು ಸುಖ ಶಾಂತಿ ನೆಮ್ಮದಿ ಕೊಡೋದು ಆರೋಗ್ಯ ಭಾರಿ ಇಂಪಾರ್ಟೆಂಟ್ ಎಜುಕೇಷನ್ ಮಸ್ತ್ ಇಂಪಾರ್ಟೆಂಟ್ ಅಂಚ ಎಜುಕೇಷನ್ ಒಂಜಿ ಹೆಲ್ತ್ ನಮ್ಮ ಒಂಜಿ ತೂವತ್ತು ದೇವರನ್ನ ಆಶೀರ್ವಾದ ಎದುರು ಹೋಗ್ತಾನೆ ಪಂಪಿನ ಒಂದು ವಿಷಯನೇ ಅದಕ್ಕೆ ಪನ್ನೋದಿಲ್ಲ ಅಂಚನೆ ಎಂಕು ಸ್ವಸಹಾಯ ತಗೊಂಡು ಒಂಜಿ ಏಕೊಂಜಿ ಕೇಳಾಯ್ತದೆ ನಿಖಲು ಸ್ವಸಹಾಯ ಪಂಡ ಅವು ಹೆಂಚಿನ ಮಲ್ಪುವಾರು ಪಂಡೆ ಕೊಂದು ಕೊಡಿತ್ತು ಜಸ್ಟ್ ಒಂಜಿ 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 ಬ್ರಾಂಡೆಡ್ ಇತ್ತಿನ ಕೊಂದು ಕ್ಯೂರಿಯಾಸಿಟಿ ಮಸ್ತ್ ಒಂಜಿ ಸ್ವಸಹಾಯ ಸಂಘ ಮಲ್ಕೊಂಡು ಲೋನ್ ಕೊಡೋದು ಸಾಧಾರಣ ಒಂಜಿ ಆಕ್ಟಿವಿಟಿ ಎಕನಾಮಿಕ್ ಆಕ್ಟಿವಿಟಿ ಆವಡೋದು ಪಂಡ ಲೈಕ್ ಎನ್ಕರೇಜ್ ಮಾಡ್ಕೊಂಡಿರ್ತಾರೆ ಬಟ್ ಒಂಜಿ ಪ್ರೆಸಿಡೆಂಟ್ ಏನೈತೆ ನಿಖಲು ಹೆಚ್ಚಿನ ಆಕ್ಟಿವಿಟಿ ಮಾಡ್ಬೋದು ಸಾಧಾರಣ ಎಕನಾಮಿಕ್ ಆಕ್ಟಿವಿಟಿ ಆಗ್ತದೆ ಇದೆ ಮತ್ತು ಸಾಧಾರಣ ಸೇವಿಂಗ್ಸ್ ಅದು ನಮ್ಮ ಬಂಗಾರ ಸೀರೆ ತಗೋಬೇಕು ಮಲ್ಲಿಕರಿಗೆ ಗೈಡ್ ಮಾಡ್ತಾರೆ ಜಯರಮಣ್ಣನಕ್ಕೆ ಗೈಡ್ ಮಾಡ್ತಾರೆ ಬೇರೆ ಅಣ್ಣ ಬೇರೆ ಅವ್ರು ಗೈಡ್ ಮಾಡ್ತಾರೆ ಇದು ಖಂಡಿತ ಬಲೆ ಒಂದು ಮಲ್ಲನೆಯನ್ನು ಕೊಡುವುದನ್ನು ನನಗೆ ಸಪೋರ್ಟ್ ಮಾಡ್ಕೋಬಾರ್ದು ಅನ್ನೋದು ಪ್ರಾಬ್ಲಮ್ ಇರ್ತದೆ ಎಲ್ಲ ಕೌನ್ಸಿಲಿಂಗ್ ಆಗ್ತದೆ ಲೇಡೀಸ್ ದಟ್ಟೇನ ಯಾರು ಪೋಸ್ಟ್ ಗ್ರಾಜುಯೇಷನ್ ಕೌನ್ಸಿಲಿಂಗ್ ಬಂದಿದೆ ಸಾಧಾರಣ ಲೇಡೀಸಿಗೆ ಆ ವಿಷಯದ ಗೈಡೆನ್ಸ್ ಹೆಚ್ಚಿನ ಬೋಧನೆ ಕಂಡ ಈಗ ಏರ್ಪಲ ನವನ ಕೈತಲ್ಲಿ ಬರಲಿ ఒక పొంజోళ్ళ ಒಂಜಿ ಔಟ್ಲೆಟ್ ಮಸ್ತ್ ಅಗತ್ಯ ಉಂಟು ಇಂಚಿನ ಒಂಜಿ ಗ್ರೂಪ್ ಫಾರ್ಮೇಷನ್ ಆಪಿನಿ ನಮ್ಮ ಒಂಜಿ ಒಟ್ಟು ಆಪಿನಿ ನಮ್ಮ ಒಂಜಿ ಡಿಸ್ಕಸ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ನಾಲೆಜ್ ತೆಗೆದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೋಷರ್ ಉಂಟಾದ್ರೆ ನಮ್ಮನ ಐದೊಟ್ಟು ಕೇಳಿದ್ರೆ ನಮ್ಮನ ತೆಗಿತಕ್ಕಂಥ ಹೆಚ್ಚಿನ ಆಪನೊಂದು ಗೊತ್ತಾಗ್ತೀನಿ ನಾ ಜನತ್ತೊಂದು ಸೇರಿದ್ರೆ ಗೊತ್ತಾಗ್ತೀನಿ ಹೂ ಬೇಟೆ ಹೂ ಹಾಡು ಒಯ್ಕು ಹೂ ಬೆಟರ್ ಆಗ್ತದೆ ಪಟ್ಟು ಗೊತ್ತಾಗ್ತೀನಿ ನಮ್ಮ ಇಂಚ ನಾಲ್ಕು ಜನದ ಗುರು ಸೇರಿದಾಗ ನೀವು ಮಾತೆಲ್ಲ ಎಡ್ಡಾರೆ ಮಾತೆಲ್ಲ ಖುಷಿ ಟುಪ್ಪಲೆ ದೀವಾಳಿನ ಅರ್ಧ ದಿವಾಳಿ ಆಗ್ತದೆ ಕೂಡ ದಿವಾಳಿಗಳು ಅವಳ ಖುಷಿಗೆ ಸೆಲೆಬ್ರೇಟ್ ಮಾಡ್ತಾರೆ ರಾಜ್ಯೋತ್ಸವಕ್ಕೆ ನಮಗೆ ಕಾಂಗ್ರ್ಯಾಚುಲೇಷನ್ಸ್ ಮಾಡ್ಕೊಂಡ ನಮ್ಮನ್ನ ಒಂದು ರಾಜ್ಯೋತ್ಸವ ದಿನಕ್ಕೂ ఒక పండేరు అన్నే కొరలు కట్టున్నాక ఇది పండు మాట పొర్లు పాడారు నీకు మాటని కట్టాడు ఖుషి టుప్పులేదు పండు ఇది నా మాటలు అవకాశం మస్తు ధన్యవాద మస్తు ఖుషి ఆಗಿ పార్టిಸಿಪೇಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸುರೇಶಣ್ಣ ನಮ್ಮ ವೇದಿಕೆ ಗಣ್ಯರೇ ನಮ್ಮ ಮಾತ ಬಂದರೆ ಇದು ನಮ್ಮ ಸಿರಿ ಸ್ವಸಹಾಯ ಸಂಘದ ಒಕ್ಕೂಟದ 21ನೇ ವರ್ಷದ ಒಂದು ದುರ್ಗಾ ಪೂಜೆಯ ಕಾರ್ಯಕ್ರಮಗಳು ತುಂಬ ನೆನಪುಗೊಂಡಿದ್ದೇವೆ ಐದು ಸುರುಕಾದ ಸ್ತ್ರೀ ಒಕ್ಕೂಟ ಸಮಿತಿ ಮಹಿಳಾ ಸಮಿತಿಯ ಅಧ್ಯಕ್ಷರುಗಳ ಅಂಚನೆ ಸಮಿತಿಯ ಪೂರ ಸದಸ್ಯರುಗಳ ಒಂದು ಅಭಿನಂದನೆ ಕೊಡುತ್ತದೆ ಬಾರಿ ಅಂಚನೆ ಒಂದು ಒಳ್ಳೆ ಒಂದು ಸಮಯ ಮಾಡ್ಕೊಳ್ಳೋದಾಗ ಸುಲಭ ಮಸ್ತ್ ಕಷ್ಟ ಅಂಚನೆ ಬಾರಿ ಕೊಡುವುದು ಒಂದು 21 ವರ್ಷ ಒಂದು ಪೂಜೆ ಮಾಡ್ಕೊಂಡು ಸಂಗನ ಮಾಡ್ಬೋದು 5 ದಾನ ಉಳಿತಾಯ ಮಾಡ್ತದೆ 5 ಒಂದು ನಮ್ಮ ಉಲ್ಲಾಸ ವಲಯದ ಒಂದು ಗಂಟೆಗೆ ಒಂದು ಪ್ರಯೋಜನ ಆಗಲಿಲ್ಲ ಒಂದು ಸಹಾಯ ಮಾಡ್ಕೊಂಡು ಇನ್ನೆಲ್ಲ ಬೈದು ಅಂಚನೆ ನನ್ನ ದುಂಡುಗಳ ಇಂಚಿನ ಕೆಲಸ ಮಾಡ್ಕೊಂಡು ಅಂಚಿನ ಶಕ್ತಿನ ಆ ದುರ್ಗಾ ಮತ್ತೆ ಕೊರಡಿಕೊಂಡದ್ದು ಅಂಚನೆ ನಾನು ಈ ವೇದಿಕೆಗೆ ಒಂದು ಅವಕಾಶ ಮಾಡ್ಕೊಂಡು ಮಾತೆರೆಗಳ ಧನ್ಯವಾದಗಳು.
ಮಾಗಡ ದೇವರಾಯನ ಸೋಮನಾಥ ಕೈಗೊಂಡಿರೋದು ಹಿಂದಿನೇ ಈ ಸ್ಥಳದ ಕೂಡ ಹೊರಗಚ್ಚ ಗುರುತಿದ್ದಾರೆ ನಿಗದಿತ ಮಾತೊಂದು ಇಡೀ ನಡಪನಂಚಿನ ದುರ್ಗಾ ಪೂಜೆನೆ ಬಾರಿ ಪೊರ್ಲಡೆ ಪೌರೋತ್ಯವಂತನಂಚಿನ ತಿರುಮಲೇಶ್ವರ ಭಟ್ಟ ಅಂಜನೆ ಇಡೀ ವೇದಿಕೆಡೆ ಆಶೀರ್ವಾದ ಕೂಡ ಸತ್ಯಪ್ರಸಾದ್ ಶೆಟ್ಟಿ ಅಧ್ಯಕ್ಷರು ಬಂಡರ ಸಂಘ ಜಪ್ಪಿನ ಮಗಳು ಅಂಜನೆ ಶ್ರೀಮತಿ ಶಾಲಿನಿ ಶೆಟ್ಟಿ ಅಂಜನೆ ಅರುಣಾ ರೈಕಲೆ ಅಂಜನೆ ನಮ್ಮ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರೇ ಅಂಜನೆ ಕೋಟೆಗಾರ ಪಟ್ಟಣ ಪಂಚಾಯತದ ಅಧ್ಯಕ್ಷರೇ ಅಂಜನೆ ಸಿರಿ ಸ್ವಸಹಾಯ ಒಕ್ಕೂಟದ ಅಧ್ಯಕ್ಷರಾಯನ ಗೀತಾ ಹರ್ಷತೆ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾಯನ ಗೀತಾ ಹೆಗ್ಡೆ ಅಂಜನೆ ಮಾತ್ರ ಪದಾಧಿಕಾರಿಗಳೇ ಅಂಜನೆ ಸೇರಿದಂಚಿನ ಹಿರಿಯರೇ ಭಟ್ಟ ಬಾಂಧವರೇ ನಮ್ಮ ಇಲ್ಲಿ 25ನೇ ವರ್ಷದ ದುರ್ಗಾ ಪೂಜೆ ಮೂಲ ಆಯೋಜನೆ ಬರ್ತದೆ. ಪ್ರತಿ ವರ್ಷ ಎಲ್ಲ ಸಿರಿ ಸ್ವಸಹಾಯದ ಗುಂಪದಲ್ಲೂ ಬಾರಿ ಎಡ್ಡೆ ಒಂದು ಕೆಲಸಗಳು ಮತ್ತೊಂದು ಬೈದೆ ಎಂಕಲ ಅಧಿಕಾರ ಅವಧಿಗೆ ದುಂಬುಲ నేనే సిరి ಸ್ವಸಹಾಯ ಒಕ್ಕೂಟ ಬಾರಿ ಕೊರುಡೆ ಮೂಲ ನಡತನಂಗೆ ನಮಗೆ ವಿಚಾರ ನಿಮಗೆ ಮಾತ್ರ ತಿಳಿದಿದ್ದಾನೆ ಕರಿನ 2 ವರ್ಷಗಳು ಕೊರೋನಾದ ಸಂದರ್ಭಗಳು ಒಕ್ಕೂಟದ ವತಿಯಿಂದ ಕೆಲವೊಂದು ಜನಗಳಿಗೆ ಸಹಾಯ ಹಸ್ತವನ್ನು ಹೊಂದಿದ ಒಂದು ಮಹಿಳಾ ಒಕ್ಕೂಟ ಸ್ವಸಹಾಯ ಗುಂಪುಗಳು ಪ್ರತಿ ಗ್ರಾಮಗಳ ಒಂದಿ 10 ಜಾಸ್ತಿ ಗುಂಪುಲಾದ ಇಲ್ಲಿ ಇರುವ ಗುಂಪುಗಳು ಸಾಧಾರಣ ವಲಯಗಳು ನಡೆಸುತ್ತದೆ. ಸ್ವಸಹಾಯ ಮಟ್ಟ ಅಗಲ ದುಡ್ಡು ಅಗಲಿಗೆ ಏನೇನು ಅಗತ್ಯ ಉಂಟು ಅಗಲಿ ಕೊಡ್ತು ಅಂಚಿನಲ್ಲಿ ಉಪಕಾರ ಮಾಡ್ಕೊಂಡು ಕೆಲಸ ಇಡೀ ಎಂಕಲ ಉಲ್ಲಾಲ ವಲಯದ ಬಂಡೇರ ಸಂಘದ ಮಹಾಶಕ್ತಿ ಬಂಡಾಶ್ರೀ ಶಕ್ತಿ ಗಾಯಕಂಡ ಕರಿನಾಡ 2 ವರ್ಷದ ಗುಂಪು ನಮ್ಮ ಉಡುಪಿ ನಡತನ ಅಂತಿನ ಜಾಗತಿಕ ಬಂಡರ ಸಂಘಗಳು ನಮ್ಮ ಅವರು ಪಥಸಂಚಲನಗಳು ಸಾಧಾರಣ 150 ನಿತ್ಯ ಪಂಚನಾಗ್ಲ ಬಂದು ಭಾಗವಹಿಸುತ್ತಿದ್ದೇನೆ. ಇದು ಬಹುಮಲ್ಲ ಸಂಖ್ಯೆ ನಮ್ಮ ಆಡಿದ ದಿನಗಳು ನಮ್ಮ ಅವರು ಪ್ರಥಮ ಬಹುಮಾನವನ್ನು ಪಡೆದರು. ಈ ರೀತಿ ನಮ್ಮ ಮಹಿಳಾ ಒಕ್ಕೂಟ ಭಾರಿ ಮಲ್ಲ ಸಾಧನೆಯಲ್ಲಿ ಬಂದರು. ಅವತ್ತೊಂದೇ ಅಗಲಿದ್ದೆ ದುರ್ಗಾ ಪೂಜೆ ಮತ್ತದ ಊರಿನ ದುಡ್ಡು ಕಷ್ಟೊಳಗಿನಗಳಿಗೆ ವೈದ್ಯಕೀಯ ಸೌಲಭ್ಯ ಅಥವಾ ವಿದ್ಯಾಭ್ಯಾಸದ ದೃಷ್ಟಿಗೆ ಪ್ರತಿಯೊಂದು ಕಷ್ಟಗಳ ಸ್ಪಂದನೆ ಕೊಡ್ತದೆ. ಪ್ರತಿಯೊಂದು ಗ್ರಾಮಗಳ ಇಂಚಿನ ದುಡ್ಡು ಕೊಡ್ತು ನಮಗೆ ಜಾಸ್ತಿ ಕಂಡ ಕೊರೋನಾದ ಸಂದರ್ಭಗಳು ನಮ್ಮ ಸಂಘ ಭಾರಿ ಮಲ್ಲ ಭೇಟಿ ತಂದಿದೆ. ದಯಗೊಂಡ ಕಾಲ್ ಬುಕಿಂಗ್ ಆದ ನಮ್ಮ ರಿಫಂಡ್ ಆದ ಕೊರೋನಾ ಬರ್ತದೆ. ಆ ಸಂದರ್ಭಗಳು ಸಾಲದ ರೂಮ್ ಕೊಡುವ ಈಗಲೇ ವಲಯಗೂ ದುಡ್ಡು ಬರ್ತದೆ. ಸಂಘ ಬಂಡ ಸಿರಿ ಸ್ವಸಹಾಯ ಮೊದಲೇ ನಮ್ಮ ಕಟ್ಟಡದ ಲೋಕಾರ್ಪಣೆ 15 ಮನೆ 2013 ಜಿತೇಂದ್ರ ಶೆಟ್ಟರ್ನ ಅಧ್ಯಕ್ಷತೆಯಲ್ಲಿ ಆನಿದ ಕಟ್ಟಡ ಸಮಿತಿಯ ಅಧ್ಯಕ್ಷರು ಬಲ್ಯಗೊತ್ತು ರೇಖ್ ಶೆಟ್ಟಿನ ನೇತೃತ್ವಗಳು ಇದು ಲೋಕಾರ್ಪಣೆಯನ್ನು ಈಗಲೇ ಮಾತಾಡಲ್ಲ ಗೊತ್ತಿದ್ದ ವಿಚಾರ. ಆ ಸಂದರ್ಭಗಳು ನಮ್ಮ ಕೆಲವೊಂದು ಕೆಲಸಗಳು ಮಲ್ಪೆಗೆ ಭಾಗಿಯಾಗುತ್ತದೆ. ಅವಾಗ ದುಡ್ಡದ ತೊಂದರೆ ಆಗ್ತದೆ. ಅದು ಅವರು ಸಮಯದ ಅವಕಾಶ ಇರ್ತಾನೆ ಅಂಜಾನೆ ಆ ಕೆಲಸ ಭಾಗಿಯಾಗುತ್ತದೆ. ನಮ್ಮ ಬರ್ಪುಣ 25ನೇ ವರ್ಷದ್ದು 25ನೇ ಇಸವಿಗೆ ನಮ್ಮ ಬಂಡೇರ ಸಂಘ ಮೂಲ ಸ್ಥಾಪನೆ ಆದ 25 ವರ್ಷ ಬಂದಲ್ಲ.
ಈ 25 ವರ್ಷದ ಅವಧಿಯಲ್ಲಿ ನಮ್ಮ ಕಟ್ಟಡದ ಪೂರ್ತಿ ಕೆಲಸವನ್ನು ಮಲ್ಕೊಡೋದು ಮಾಡ್ಕೋಣ ಒಂದು ಉಮೇದಿದೆ. ನಮ್ಮ ಆಡಿದ ಮಾಜಿ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ವೇದಿಸಿದ್ದೇವೆ ಕೂಡ ನಮ್ಮ ಸಮಿತಿಯ ಅಧ್ಯಕ್ಷರು ಬಂದದ್ದು. ಆ ಮುಖಾಂತರ ನಮ್ಮ ಮೇಲಿನ ಮಂದಿರ ಶ್ರೀಮಂತ ಬಂದರು. ಸಾಧಾರಣ ಮಿತ್ತ ಫ್ಲೋರಿಂಗ್ ಸೀಲಿಂಗ್ ಅಂಗಡಿ ಲಿಫ್ಟ್ ವ್ಯವಸ್ಥೆ ಇದು ಮಾತ್ರ ಸೇರಿದು ಸಾಧಾರಣ 75-80 ಲಕ್ಷ ರೂಪಾಯಿ ಎಸ್ಟಿಮೇಟ್. ಈ ದುಡ್ಡನ್ನು ನಮ್ಮ 14 ಗ್ರಾಮದ ಸಮಾಜ ಬಾಂಧವರೇ ಒದಗಿಸಿ ಹಾಕಿಕೊಡು. ಆ ನಿಟ್ಟಿನಲ್ಲಿ ವೇತನ ಮಲ್ಲ ದುಡ್ಡು ಹೊರಪೇದ ಬರ್ತೇವೆ. ಆಡಿದ ನಮ್ಮ ಲೋಕಾರ್ಪಣೆಯ ಸಂದರ್ಭಗಳು 1 ಲಕ್ಷ ರೂಪಾಯಿ ಕೊಟ್ಟು ತಿತ್ತವಾದ ಪಟ, 50,000 ರೂಪಾಯಿ ಕೊಟ್ಟು ತಿತ್ತವಾದ ಪಟ, ದಂಪತಿಗಳ ಪಟಪಾಡ ಮಂದಿರವಾಗಿ ಪ್ರಾಜೆಕ್ಟ್ ದಿವಂದಿತ್ತು. ಆ ಸಂದರ್ಭಗಳು ಕೆಲವೊಂದು ಜನಗಳಿಗೆ ನಮ್ಮ ಆಗಲಿನ ಸಂಪರ್ಕ ಮಾಡಿದರೆ ಅಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ಸಮಯದ ಅವಕಾಶ ಇದ್ದಂಗೆ ಕೆಲವೊಂದು ಜನಕ್ಕೆ ಗುರ್ತಾಂತ ಇಚ್ಛೆ ಅಂಚ ಒಂದು ಆಗಲಿನ ಸಂಪರ್ಕ ಮಾಡಿದರೆ ಅಸಾಧ್ಯ ಆಗ್ತದೆ. ಈ ಒಂದು ಅವಕಾಶವನ್ನು ನಮ್ಮ ಮಾತಿಲ್ಲ 14 ಗ್ರಾಮೋಡತಿನ ಬಗ್ಗೆ ಮಾತಿಲ್ಲ ಸದುಪಯೋಗ ಮಾಡ್ತದೆ. ನಮ್ಮ ಸಮಾಜದ ಒಂದು ಏಳಿಗೆಗೋಸ್ಕರ ನಮ್ಮ ಸಮಾಜದ ಕಟ್ಟಡದ ಕೆಲಸ ಪೂರ್ತಿ ಆಣಿಕೆ ಅಂತ ಬರ್ಕೊಂಡ ಕೀರ್ತಿ 14 ಗ್ರಾಮದ ಬಂಡೆರಿಗಿತ್ತು. ಇದಕ್ಕೆ ಕುಡಂಗಿ ಅವಕಾಶ 50,000 ರೂಪಾಯಿ ಕೊಡ್ತು ತಿತ್ತವಾದ ಪಟವನ್ನ 1 ಲಕ್ಷ ರೂಪಾಯಿ ಕೊಡ್ತು ಮಿತ್ತವಾದ ಪಟ ಪಡೆಯಿದೆ. ಅಂಜನೆ ತಿತ್ತವಾದ 50,000 ಕೊಡ್ತಿದ್ದರೆ ಮಿತ್ತವಾಗದೆ ಕುಡಂಗಿ 50,000 ರೂಪಾಯಿ ಕೊಡ್ತು ಅಂಜ ಮಿತ್ತವಾಗದೆ ಮಾಡುವಂತಿನ ವ್ಯವಸ್ಥೆ ಉಂಟು. ಮೊದಲೇ ನೆಕ್ಕೆ ಪೂರ ನಮ್ಮ 14 ಗ್ರಾಮದ ಮಂಡ ಬಂದರು ಸಹಾಯ ಸಹಕಾರ ಮಾಡಿಕೊಂಡು ತುಂಬದ ದಿನಗಳಲ್ಲಿ 25 ವರ್ಷದ ನಮ್ಮ ಈ ಕಾರ್ಯಕ್ರಮ ಭಾರಿ ವಿಜೃಂಭಣೆ ಮಲ್ಕರಡು ಒಂದು 2-3 ದಿನದ ಕಾರ್ಯಕ್ರಮ ಕಲೋತ್ಸವ ಒಂದು ಮತ್ತು ದೇರುಂಡು ನಿಖಲು ಮಾತಿಲ್ಲ ನೆಟ್ಟು ಪಾಲ್ಗೊಂಡು ನಮ್ಮ ಕಟ್ಟಡದ ಕೆಲಸವನ್ನು ಎಲ್ಲರಿಗೆ ದುಡ್ಡದ ತೊಂದರೆ ಐತೆ ಮುಂದಿನ ಲೆಕ್ಕ ಪೂರ ಸಹಾಯ ಮಲ್ಕೊಡುವುದು ಮಾಡೋದು ನಿಖಲ ವಿನಂತಿ ಬಂದದ್ದು. ಇಡೀ ನಮ್ಮ ಕಾರ್ಯಕ್ರಮವನ್ನು 5 ದಿನ ಮಾತಾ ಅತಿಥಿನ ಕೈಗಳ ಸೊಂಗ ಆಯ್ತು ಬಂದದ್ದು. ಬೈದನ ದಿನ ಬಂಡ ಬದಲಿಗೆ ಪೂರೈಲ್ಲ ಸೋಲೈತು ಸೊಂಗ ಸಂದ ಒಂದು ಇಳಿದ ಕಾರ್ಯಕ್ರಮಗಳು ಭಾರಿ ಪೂರ್ವಣಿ ನಲಪದನ್ನ ತಿರುಮಲೇಶ್ವರ ಭಟ್ಟ ತಂಡವನ್ನು ಸಂದಾಯಿತ ಬಂದೊಂದು 2 ಪಾತ್ರದ ವಿರಾಟ್ ಕೊಡುವುದು. ಮುಂದೆ ಧಾರ್ಮಿಕ ಕಾರ್ಯಕ್ರಮ ಏನಿದ್ದದು ನನ್ನೊಂದು ಕ್ಷೇತ್ರದ ಒಂದು ಧಾರ್ಮಿಕ ಕಾರ್ಯಕ್ರಮದ ಪ್ರಕಟಣೆಯನ್ನು ಮತ್ತೊಂದಲ್ಲ ಸುರುವಂತ ಸೀಮಿತ ಮಗನದ ಸೋಮನಾಥ ದೇವರ ಗಡ್ಡ ಬರುವುದು ಈ ಜಾಗಡೆ ಇನಿ ಪ್ರತಿಷ್ಠೆ ಆದ ಇತ್ತೆ ಪೂಜೆನ ಪಡೆಯುವಂಚಿನ ಅಪ್ಪೆ ದುರ್ಗೆಗೆ ವಂದನೆ ಬಂದದ್ದು ಸೇರಿದ ನಂಚಿನ ಮಾತ ಬಂಧುಲಿಗೆ ವೇದಿಕೆದ ಬಿತ್ತಿತ್ತಿನ ಅಂಜನೆ ತೀರ್ತಿತ್ತಿನ ಮಾತ ಬಂಧುಲಿಗೆ ವಂದನೆ ಬಂದದ್ದು. ನಮ್ಮ ಸೋಮೇಶ್ವರ ದೇವಸ್ಥಾನಡು ಬರ್ಬಣ ಬಣ್ಣ ಈ ತಿಂಗಳ 14ನೇ ತಾರೀಕಿನಿಂದ 21ನೇ ತಾರೀಕು ಮಟ್ಟ ಒಂದು ವಿಶೇಷವಾದ ಧಾರ್ಮಿಕ ಲೇಸ್ ನಡೆಪೆರಡು ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಮಂಡದ ಆಯ್ತ ಕುದರೆ 14ನೇ ತಾರೀಕು ದಾಣಿ ಹೊರೆ ಕಾಣಿಕೆದ ರೂಪಡು ಶುರುವಾಯಿನ ಕಾರ್ಯಕ್ರಮ 4 ದಿನ ಮಾತೆಲ್ಲ ಸಾಮೂಹಿಕವಾದ ಪಾಲ್ಗೊಂಡ ಕಾರ್ಯಕ್ರಮ ಸುಮಾರು 10,000 ಜನ 4 ದಿನಟ್ಟು ಸೇರಿದು 1 ಕೋಟಿ ನಾಮ ಜಪ ಶಿವದೇವರಿಗೆ ಬಹುಪ್ರಿಯವಾದ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರನು 1 ಕೋಟಿ ಬಾರಿ ಪಠಣ ಮಲ್ಪಡಂಚಿನ ಒಂದು ಕಾರ್ಯಕ್ರಮ ಲೋಕದ ಎಡ್ಡೆಪ್ಪುಗು ಅಂಚನೆ ನಮ್ಮ ಕುಟುಂಬದ ಅಂಚನೆ ನಮ್ಮ ಸಮಾಜದ ಆತ್ಮ ಊರ್ಜೋಗಾದ ಆತ್ಮಸಾಕ್ಷಿದ ಉಜ್ವಲನಗಾದ ಮಲ್ಪಡಂಚಿನ ಕಾರ್ಯಕ್ರಮ ಪ್ರತಿದಿನ 2 ಬ್ಯಾಚ್ ನಡಪೆರಡು ಕಾಣೆ 7 ಗಂಟೆ 1 ಗಂಟೆ ಮಟ್ಟ 1 ಬ್ಯಾಚ್ ಅಂಚನೆ 10 ಗಂಟೆ 11 ಗಂಟೆ ಮಟ್ಟ 1 ಬ್ಯಾಚ್
ಪ್ರತಿ ಬ್ಯಾಚ್ 1250 ಜನ ತಲೆಕ ಒಂದು ದಿನ 2,000 ಜನ ಅಂಚ 4 ದಿನ 10,000 ಜನ ನೆಟ್ಟು ಪಾಲ್ಗೊಳ್ಳುತ್ತಿನ ಅವಕಾಶ ಉಂಟು. ನಮ್ಮ 1 ಗಂಟೆ ಚಪಡು ಕುಲ್ಲುದು ನಮ್ಮ ಕೈಯಾರೆ ನಮ್ಮ ಬಾಕಿ ಒವ್ವೇ ಒಂಜಿ ಯಜ್ಞ ಯಾಗಡೆ ಪುರೋಹಿತರು ಅವಿಸಿನ ಸಮರ್ಪಣೆ ಮಲ್ಪಡಂಚಿನ ವ್ಯವಸ್ಥೆ ಇಟ್ಕೊಂಡು ಇಂದು ನಮ್ಮನೆ ಸ್ವತಃ ಪಾಲಶ ಕಟ್ಟಿನ ಶುದ್ಧ ನೈಟ್ ಬರ್ಕಾದ ಅವಿಸಾದ ಸಮರ್ಪಣೆ ಮಲ್ಪರೆ ಯಾಗಗೆ ನಂಗೆ ಅವಕಾಶ ನೇರವಾದ ನಮ್ಮ ಯಜ್ಞಗಳು ಪಾಲ್ದಿತ್ತು ನಂಚಿನ ಅವಕಾಶ ನಮ್ಮ ಮಾತ ಬಂದಳು ಈ 4 ದಿನಟ್ಟು ನಿಗಳಿಗೆ ಅವಕಾಶ ಆಯ್ನಂಚಿನ ಒಂಜಿ ದಿನ ಒಂಜಿ ಪೊರ್ತುಡು ಬಂದದ ಪಾಲ್ದಿತ್ತು ನೋಡು ಬೊಕ್ಕ ಅವಳು 1 ಗಂಟೆ ಮಾತ್ರ ಸಾಂಪ್ರದಾಯಿಕ ಉಡುಗೆ ಬಂದ ನಮ್ಮ ಕುಲ್ಲಡು ಒಂಜಿನಕಲ್ಲೆ ಸೀರೆ ಲಂಗರವಕ್ಕೆ ಅಂತೆ ಚೂಡಿದಾರ ಪಾಡ್ದು ಬರಲಿ ಅಂಜನಕಲ್ಲೆ ಕಡ್ಡಾಯವಾದ ಮುಂಡು ತುತ್ತದು ಶಾಲ್ ಪಾಡ್ದು ಬರಡು ಈ ನೆಟ್ಟಿಡು ಒಂಜಿ ಶುದ್ಧಾಚಾರಡು ನಮ್ಮ ಬಂದದ ಪಾಲ್ದಿತ್ತು ಕಾರ್ಯಕ್ರಮ ಈ 4 ದಿನದ ಈ ಲೇಸದ ಒಟ್ಟಿಗೆ 19 ತಾರೀಕು ದಾಣಿ ಮಂಗಳವಾರ ದಾಣಿ ವಿಶೇಷವಾದ ಮೂಡಪ್ಪ ಸೇವೆ ಅಪ್ಪೆಗೆ ಅಂಚನೆ ಸೋಮನಾಥ ದೇವರಿಗೆ ರಂಗಪೂಜೆ ಒಂಜಿ ದಿನದ ದೇವರ ಬಲಿ ಉತ್ಸವ ಐತ ಒಟ್ಟಿಗೆ ಈ 4 ದಿನ ಲಕ್ಷ ಬೆಲುವಾರ್ಚನೆ ಕಡೆಯ ದಿನ 21ನೇ ತಾರೀಕು ದಾಣಿ ರುದ್ರ ಹೋಮದ ಒಟ್ಟಿಗೆ ಈ ಕಾರ್ಯಕ್ರಮ ಸಮಾಪನೆ ಆರಂಡು ಮಾತಾ ಬಂದಳು ಹೆಚ್ಚ ಸಂಖ್ಯೆಯ ಪಾಲ್ಗೊಂಡು ಪಂಡದ ಯಾನ ಈ ಸಮಿತಿಯ ಪರವಾದ ವಿನಂತಿ ಬಂದವ ಈ ಸಮಿತಿಯ ಅಧ್ಯಕ್ಷರು ಬರ್ಪುಣಾರಿದ್ದಾರೆ ಆರು ಪ್ರಕಟಣೆ ಮಲ್ಪರು ಇದ್ದಾರೆ ಇದು ಕೆಲವೇ ಕೊಟ್ಟು ನಮ್ಮೊಟ್ಟಿಗೆ ಬಂದದ ಸೇರುವರು ಬೋಲಿಯಾರ್ ಸಂತೋಷ್ ಕುಮಾರ್ ಐಕಲು ಈ ಸಮಿತಿಯ ಸಂಚಾಲಕಿಯರು ಪ್ರಧಾನ ಸಂಚಾಲಕಿಯರು ಶ್ರೀ ರವಿಶಂಕರ್ ಸೋಮೇಶ್ವರ ನಮ್ಮೊಟ್ಟಿಗೆ ಎಲ್ಲರು ಮೂಲ ಎದುರಿನ ರವೀಂದ್ರ ಶೆಟ್ಟರು ಜಿತೇಂದ್ರ ಶೆಟ್ಟರು ಸಂಜಯ್ ಶೆಟ್ಟಿ ಅಮ್ಮಮಗರು ಅಶೋಕ್ ರೈಕಲು ಸುರೇಂದ್ರ ಶೆಟ್ಟರು ಮಾತ ಹೆಚ್ಚಿನ ಬಂದಳು ಈ ಸಮಿತಿಯ ಅನ್ಯನ್ಯ ಜವಾಬ್ದಾರಿ ಕಾರ್ಯಭಾರ ಮಂತೊಂದುಲ್ಲೇರು ಮತ್ತೆ ನಮ್ಮ ಮಾತೆಲ್ಲ ಈ ಲೇಸಡ್ ಪಾಲ್ಗೊಂಡು ಬಂಡದ ನಿಖಿಲ ವಿನಂತಿ ಬಂದೊಂದು ಅವಕಾಶಕ್ಕಾದ ಸೋಲ್ಮೆ ಕೊಲ್ಲು ಮತ್ತು ಗಣಪತಿ ಕನ್ಯಾ ನಮ್ಮ ನಿರೂಪಕಿ ಉಳ್ಳಾಲ ವಲಯ ಮಹಿಳಾ ಘಟಕದ ಅಧ್ಯಕ್ಷನ ಚಿತ್ರಜಿ ಅಟೆಂಡ್ ಬಂದು ನಮ್ಮ ಅಧ್ಯಕ್ಷರ ಕೈಗೆ ಪೂಜೆ ಮುಖ್ಯ ಬಂದು ವಿಶಿಷ್ಟ ಬುದ್ಧ ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ಒಕ್ಕೂಟದ ಆಶ್ರಯದಲ್ಲಿ ನಡೆದಿದೆ 21ನೇ ವರ್ಷದ ಸಾಮೂಹಿಕ ದುರ್ಗಾ ಪೂಜೆದ ಧಾರ್ಮಿಕ ಸಭೆಗೆ ಅಧ್ಯಕ್ಷತೆ ವಹಿಸಿನ ಉಳ್ಳಾಲ ವಲಯದ ಮಕ್ಕಳ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಚೌಕರಿಗೆ ನಮ್ಮ ಸಿರಿ ಸ್ವಸಹಾಯ ಒಕ್ಕೂಟದ ಪರವಾದ ಧನ್ಯವಾದ. ಅಂಚನೆ ನಮ್ಮ ಬಿನ್ನೆಗಾರ ಪತ್ತಿನಂಚಿನ ಸತ್ಯಜಿತ್ ಶೆಟ್ಟಿಗೆ ಧನ್ಯವಾದ. ಅಂಚನೆ ನಮ್ಮ ಪಾತ್ರನ ನಮ್ಮ ಶಾಲಿನಿ ಶೆಟ್ಟಿ ಮೇರೆಗೆ ನಮ್ಮ ಸಿರಿ ಸ್ವಸಹಾಯ ಸಂಘದ ಒಕ್ಕೂಟದ ಪರವಾದ ಧನ್ಯವಾದ. ಅಂಚನೆ ನಮ್ಮ ಸೋಮೇಶ್ವರ ಗ್ರಾಮದ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಮೇರೆಗೆ ನಮ್ಮ ಸಿರಿ ಒಕ್ಕೂಟದ ಪರವಾದ ಧನ್ಯವಾದ. ಅಂಚನೆ ನಮ್ಮ ಶ್ರೀಮತಿ ಅರುಣಾ ಆವೈ ಮೇರೆಗೆ ನಮ್ಮ ಸಿರಿ ಒಕ್ಕೂಟದ ಪರವಾದ ಧನ್ಯವಾದ. ಅಂಚನೆ ನಮ್ಮ ನಮ್ಮ ಹಿರಿಯ ಸತೀಶ್ ಶೆಟ್ಟಿಗಳ ಧನ್ಯವಾದ. ಅಂಚನೆ 14 ಉಳ್ಳಾಲ ವಲಯದ ಮಾತಾ ಪದಾಧಿಕಾರಿಗಳಿಲ್ಲ 14 ಗ್ರಾಮದ ಅಧ್ಯಕ್ಷರಿಗೆ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಧನ್ಯವಾದ. ಮಾಧ್ಯಮ ಮಿತ್ರರಿಲ್ಲ ಅಂಚನೆ ಚಾಲಕರಿಗೆ ಧನ್ಯವಾದಗಳು. ಒಗ್ಲು ಮತ್ತು ಕೊಪ್ಪನ ಅಂಚಿನ ನಮ್ಮ ಪುರೋಹಿತ ಮಕ್ಕಳಿಗೆಲ್ಲ ಧನ್ಯವಾದ.
नमस्ते या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः प्रार्थनां करिष्यामि ಬಂಟರ ಸಂಘದ ಉಲ್ಲಾಲ ವಲಯದ ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ಒಕ್ಕೂಟದ 21ನೇ ವರ್ಷದ 21ನೇ ವರ್ಷದ ವರ್ಧಂತ ಉತ್ಸವದ ವಿಶೇಷವಾದಂಥ ಶ್ರೀ ದುರ್ಗಾ ಪೂಜೆನೆ ಬಹಳ ವಿಜೃಂಭಣಾಪೂರ್ವಕವಾದ ಮಹಿಳಾ ಮಂಡಲ ಯುವಕ ಮಂಡಲ ಅವಡು ಸಾರ್ವಜನಿಕ ಕ್ಷೇತ್ರದ ಅವಡು ಈ ಬಂಟರ ಸಂಘದ ಅಧ್ಯಕ್ಷರು ಅಂಜದವರ ವಲಯದ ಸಮಸ್ತ ಅಧ್ಯಕ್ಷರು ಕೂಡ ಬಂದು ಸೇರೊಂದು ಮಾತೆಲ್ಲೂ ಕೂಡ ಸೇರೊಂದು ವಿಶೇಷವಾದಂಥ ದುರ್ಗಾ ಪೂಜೆಯನ್ನು ಬಹಳ ವಿಜೃಂಭಣಾಪೂರ್ವಕವಾದ ಮಲ್ಪಾರಿ ದಯಗಣಗ 10 ಸೇರಿದಲ್ಲಿ ಮುತ್ತು ಒಂದು ಬರ್ತೀರಿ ಮಾತೆಲ್ಲೂ ಕೂಡ 10 ಸೇರ್ನಾಡಕ ಮಾತ್ರ ಒಂಜಿ ಕಾರ್ಯಕ್ರಮ ಆರಿಸಾಧ್ಯ ಉಂಡು 2 ಕೈ ಸೇರ್ನಾಡಕ ಮಾತ್ರ ಒಂಜಿ ಚಪ್ಪಲೆ ಆರಿಸಾಧ್ಯ ಉಂಡು 1-2 ಪಾತ್ರೆ ಬಂದ ಕತೆ ಮಂತ್ರಾಣಕ ಮಾತ್ರ ಅಲ್ಪ ಸಂಭಾಷಣೆ ಒಂಜಿ ಕಾರ್ಯಕ್ರಮ ಅಂತ ಆರಿಸಾಧ್ಯ ಉಂಡು ಅವೇ ಪ್ರಕಾರವಾದ ಅರ್ಥ ಬೇತೆ ಅವ್ರ ನಾಡಕ ಒರಿಯ ಒಂದು ಪಾತ್ರೆ ನಾಡಕ ಅಲ್ಪ ಅರ್ಥ ಬೇತೆ ಅಂದೆ ಅಂಚದವರ ಪ್ರತಿಯೊಂದು ಕೂಡ ಜಪ ನಾಡಕ ಭಜನೆ ಪಟ್ಟು ಬೆಟ್ಟಿಗೆ ಒರೆಯಡ್ದವರಿಗೆ ಭಜನೆ ಪಣ್ಣಾಡಕ ಐಕ ಸಂಗೀತ ನೃತ್ಯ ಅವು ಪ್ರತಿಯೊಂದು ಕೂಡ ಸೇರ್ನಾಡ ಮಾತ್ರ ಅಲ್ಪ ಒಂದು ಹಾರ್ಮೋನಿಯ ಅವಡು ಪ್ರತಿಯೊಂದು ಕೂಡ ಸೇರ್ನಾಡ ಮಾತ್ರ ಅಲ್ಪ ಭಜನೆ ಸಾಧ್ಯ ಉಂಡು ಭಜನೆ ಇದ್ದಲ್ಲಿ ವಿಭಜನೆ ಎಂದು ಪಡೆದುಕೊಂಡು ಅಂಚದವರ ಭಜನೆಯಲ್ಲೂ ಕೂಡ ದೇವರ ಸಂದಾಪನೆ ಒಳಗೆ ನಾನಾ ರೀತಿಯಾದಂಥ ಷಡ್ಯಂತ್ರಗಳು ನಾನಾ ರೀತಿಯಾದಂಥ ವ್ಯವಸ್ಥೆಗಳು ಅವ್ಯವಸ್ಥೆಗಳನ್ನ ಆತ ಆಯ್ದುಕೊಂಡು ಹಾಕೊಂಡು ಆಗುವುದುಂಟು ಆ ರೀತಿಯಾದಂಥ ದೇವರ ಸಂದಾಪನೆ ಒಳಗೆ ನಮಗೆ ಏನು ಸಾಧ್ಯತೆ ಉಂಟು ಐದು ಶ್ರದ್ಧಾಭಕ್ತಿಪೂರ್ವಕವಾದ ಮಲ್ಪವನ್ನು ಬಹಳ ಆದ್ಯ ಕರ್ತವ್ಯ ನಮ್ಮದಾದುಂಟು ಆ ರೀತಿಯಾದಂಥ ದೇವರ ಸಂದಾರಡು ಅಮಾವಾಸ್ಯೆ 6 ಗಂಟೆ 15 ನಿಮಿಷ ಮುಟ್ಟವು ಅಮಾವಾಸ್ಯೆ ತಿಥಿ ಉಂಟು ಅಜ್ಜೆ ಸಮಯ ತೊಟ್ಟು ನರಕಾಸನ ವಧೆ ನಂತರ ದಿನವೇ ವಿಶೇಷವಾದಂಥ ಕೋಟೆ ತಿರುಟು ನರಕ ಚತುರ್ದಶಿ ಅಜ್ಜದವರ ಶ್ರದ್ಧಾಭಕ್ತಿಪೂರ್ವಕವಾದ ಕೋಟೆ ಬೀದಿಕೊಂಡು ಹಬ್ಬ ಇಳಿತೊಟ್ಟು ಅಮಾವಾಸ್ಯೆ ಬಹಳ ವಿಶೇಷವಾದಂಥ ಸಸನ್ನಾಡು ಎಲ್ಲೆದುರುಟು ಬಲಿಪಾಡ್ಯ ಬಹಳ ವಿಶೇಷವಾದಂಥ ಸಸನ್ನಾಡು ತೊಟ್ಟು ಅಂಗಡಿ ಪೂಜೆ ಗೋ ಪೂಜೆ ಮಾತಾಡ್ಕೊಂಡು ದಿನ ಅಜ್ಜೆ ಸಮಯ ವರ್ಷ ಪ್ರತಿ ಕೂಡ ಇದ್ದರು ಈ ತಮ್ಮ ಅಮಾವಾಸ್ಯೆ ದಿನ ತಾನೇ ದುರ್ಗಾ ನಮಸ್ಕಾರ ಪೂಜೆಯನ್ನು ಬಹಳ ವಿಜೃಂಭಣಾಪೂರ್ವಕವಾದ ಮಲ್ಪ ಹೊಂದಿದ್ದಾರೆ ಅಜ್ಜದವರ ಮಲ್ಪಾನ ಸೇವರ ದೇವರ ಸಂತೋಷವಾದ ಸ್ವೀಕಾರಗೊಂಡು ದಾಲಾಂಡ ಸ್ತ್ರೀಶಾಪ ಕೋಪ ಬ್ರಹ್ಮಶಾಪ ನಾಗಶಾಪ ಅಂಚಿದ 4 ರೋಷಿತ್ರನಾಡ ಕೂಡ ಇದು ಮಾತ್ರ ದೇವರ ದೂರ ಮಲ್ಪ ಕೊಡ್ದು ಈ ಕ್ಷೇತ್ರಗಳು ನಲ್ಲಾದ ಕೂಡ ಹೆಚ್ಚಿಗೆ ರೀತಿಯಾದಂಥ ಆ ದೇವರ ಅನುಗ್ರಹ ಪ್ರಸಾದ ಸಿದ್ಧಂಪ ಕೊಡ್ದು ಹೆಚ್ಚಿನ ಮಾತ ಆಪಣಿತರ ಕಾರ್ಯಕ್ರಮಗಳು ಕೊಡುವುದು ಅಯ್ಯನ ಕೂಡ ದೇವರ ನಿರ್ವಿಕ್ತಪೂರ್ವಕ ನೆರವೇರಿಸ ಕೊಡುದು ಧನ ಕನಕ ಪಶು ವಸ್ತು ವಹನಾದಿ ಪ್ರತ್ಯಕ್ಷ ಪರೋಕ್ಷವಾದ ಸರ್ವ ರೀತಿಯಾದ ಸರ್ವ ಸಹಕಾರ ಕೊಡ ಮಾತಲ್ಲೂ ಕೂಡ ದೇವರೇ ಪ್ರೀತಿಪೂರ್ವಕವಾದ ಆಪಣಿತರ ಐನಂದಿನ ಆ ಧಾರ್ಮಿಕ ಕಾರ್ಯಕ್ರಮ ಕೂಡ ದೇವರ ಸಂಧಾನಗಳು ಸಭಾ ಕಾರ್ಯಕ್ರಮಗಳು ದೇವರ ಕೊಟ್ಟು ನಿರ್ವಿಕ್ತಪೂರ್ವಕವಾದ ಸಮಯವು ಸರಿಯಾದ ಬರ್ತದೆ ಎಡ್ಡೆಡ್ಡೆ ನೋಡಿಕೊಂಡು ಮಾತ ಮಾತಿಯರಿದೆ ಅಂಚೆಗಳು ಕೂಡ ಅಗ್ಲೆಗಳು ಕೂಡ ದೇವರ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯಲ್ಲಿ ಅನುಗ್ರಹಿಸಿಕೊಡ್ತು ಎಣ್ಣಿನ ಕಾರ್ಯ ಮಾತ ದೇವರ ಪರಿಪೂರ್ಣ ಅಪಗೊಡ್ತು ಧನ ಕನಕ ಪಶು ಮತ್ತು ವಹನಾದಿ ಸಕಲ ಸೌಭಾಗ್ಯ ದೇವರ ಅನುಗ್ರಹಿಸಿಕೊಂಡು ಪಡೆದು ಭಕ್ತಿಪೂರ್ವಕವಾದ ನಡ್ಡಕ್ಕೆ 5 ವರ್ಷ ತರಕಾದ ದೇವರ ಸಂಧಾನಗಳ ಪಾದ ಮುಟ್ಟದ ದೇವರ ಸಂಧಾನ ಮಿತ್ರ ಪ್ರಾರ್ಥನೆ ಶ್ರೀ ದುರ್ಗಾ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ